Vallabha Giridharadhari Yashodanandana Vrajajanaranjana Yashodanandana Vrajajanaranjana Yamuna Dhiravanachari Yamuna Dhiravanachari Jaya Radha Madhava Kunja Bihari Jaya Radha Madhava Kunja Bihari Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna
Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. ఓలా స్ప్రే అయితే ఉండదు ఇది అల్ప ఉండదు ఆ సైడ్ డౌన్ ఇది అయితే బది ವಿಜಯ ಬೇಸತ್ತು ಅಲ್ಲ ಫುಲ್ ಅಲ್ಲ ಫುಲ್ ಬಣ್ಣ ಗಾಣ ಮಾರೆ هذه فعلة
ಕೃಷ್ಣ ಪ್ರಭುಜಿ ನಮ್ಗೇನು ಕಾಣಿಸೋದಿಲ್ಲ. ಇನ್ನ ಏನು ಬರ್ತಾ ಇಲ್ಲ, ಸ್ಕ್ರೀನ್ ಬರ್ತಾ ಇಲ್ಲ ಮಾತಾಡಿ. ಹಾ ಸರಿ ಸರಿ, ಹಾಗಿದ್ರೆ ಸರಿ. ಮಂಜರಿ तो दीव लाइल वे चरड़ा तुवे. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಪವರ್ ಕಟ್ ಆಗಿದೆ ಪ್ರಭುಜಿ. ಹಾ, ಪವರ್ ಕಟ್ ಆಗಿದೆ. स्क्रीन ಕಾಣಿಸೋದಿಲ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹಾ ಈಗ ಕಾಣಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ सोय पूर्ण दादर होते जे बातें न के प्रभु नकलो स्क्रीन डाले भगवते वासुदेवाय. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀ ವ್ಯಾಸಂ ತಥೋ ಜಯಮುದೀರಯೇ. ಪ್ರಾಯೇಷು ಭದ್ರೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತೇಯಃ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಓಕೆ, ಎಲ್ಲ ಈ ಶ್ಲೋಕಗಳು ಒಂದ್ಸಲ ಓದೋಣ ಒಟ್ಟಿಗೆ, ಮತ್ತೆ ಇವತ್ತು ಸ್ಟಾರ್ಟ್ ಮಾಡೋಣ. ಪ್ರಭುಜಿ ಸ್ಕ್ರೀನ್ ಸ್ವಲ್ಪ ಸರಿಯಾಗಿ ಮಾಡಿ ಪ್ರಭುಜಿ, ತುಂಬಾ ಬ್ಲರ್ ಬರ್ತಾ ಇದೆ. ಸ್ಕ್ರೀನ್ ಕಾಣಿಸ್ತಿಲ್ಲ ಪ್ರಭುಜಿ. ಸರಿ ಇದೆ, ನಮಗ್ ಸರಿಯಾಗಿ ಬರ್ತಾ ಇದೆ. ಬ್ಲರ್ ಇದೆ ಪ್ರಭುಜಿ. ಈಗ ಸರಿ ಆಯ್ತು ಪ್ರಭುಜಿ. ಇವಾಗ ಸರಿಯಾಗಿ ಬಂತು ಪ್ರಭುಜಿ, ಚಿಕ್ಕದಾಗುತ್ತೆ. ಓಕೆ. ನಾರದ ಉವಾಚ ನಾರದ ಉವಾಚ ದೇವದೇವ ಭಾವನ ಪೂರ್ವಜ ದೇವದೇವ ನಮೋಸ್ತ ಭೂತ ಭಾವ ಪೂರ್ವಜ ತದ್ವಿಜಾನಿ ಜ್ಞಾನಮಾತ್ಮಾತ್ರ ದರ್ಶನಂ. ಯದ್ರೂಪಂ ಯದ್ರೂಪಂ ಯದ್ಜ್ಞಾನಂ ಯಥಾ ಸೃಷ್ಟಿಮಿದಂ ಪ್ರಭೋ ತಂ ಯಸ್ತರಂ ಯಸ್ತತ್ತಂ ವದ ತತ್ವತಃ. ಸರ್ವಂ ಭವಾನ್ ವೇದ ಭೂತ ಭವ್ಯ ಭವದ್ಭುಃ ಕರಾಮಲಕವಂತು ವಿಶ್ವಂ ವಸತಿ ತವ. ಯದ್ವಿಜ್ಞಾನೋ ಯದಾಧಾರೋ ಯತ್ತರಸ್ಥೋ ತದಾತ್ಮಕಃ ಏಕಸುಚಿಸಿ ಭೂತಾನಿ ಭೂತೇರೇವ ಮಾಯಯಾ. ನೀವ್ ಈ ತರ ಹೇಳ್ತಾ ಇದ್ರೆ ಒಂದು ಅರ್ಥ ಆಗೋದಿಲ್ಲ. ಭಾವಯಸೆ ಸ್ವಯಂ ಆತ್ಮಶಕ್ತಿ
नाहं नाहं वेद परमस्मिन् परं नासमं विभो रूपाग्निर्भाव्यं तदसत्किञ्चिदन्यतः भवानाचरद्घोरं समाहितः नेकेदेशेन पराशं च ये तन्मे पृच्छतः सर्वं सर्वज्ञसर्वेश्वरः जानीते अनुशासितः ब्रह्मोवाच सम्यक् कारुणिकस्येदं तत्साध्यविचिकित्सतं यदहं चोदतः सौम्य ಭಗವದ್ಗೀತಾದರ್ಶನೆ. ನಿನ್ನೆ ಇಷ್ಟವರೆಗೂ ನಾವು ಓದಿದ್ವಿ. ಇವತ್ತು 10ನೇ ಶ್ಲೋಕದಿಂದ ನ ಅನೃತಂ ತವ ತಚ್ಚಾಪಿ ಅಮೃತಂ ತವ ತಚ್ಚಾಪಿ ಅಮೃತಂ ತವ ತಚ್ಚಾಪಿ ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಯಥಾ ಮಾಂ ಪ್ರಬ್ರವೀಷಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಘ್ನಾಯ ಪರಂ ಮತ್ತ ಮಾಂ ಪ್ರಭಾವಿಷಿ ಏತಾವತ್ತ್ವಂ ಯತೋ ಹಿ ಮೇ ಏತಾವತ್ತ್ವಂ ಯತೋ ಹಿ ಮೇ. ಸುಮತಿ ಭಟ್ ಮಾತಾಡಿ ಶ್ಲೋಕ ಓದಿ. ನಾನೃತಂ ತವ ತಚ್ಚಾಪಿ ಯಥಾ ಮಾಪಬ್ರವೀಷಭೋ ಅವಿಜ್ಞಾಯ ಪರಮತ್ತ ಯಥಾವತ್ತಂ ಯಶೋ ಹಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪಾರ್ವತಿ ಮಾತಾಜಿ ನೀವು ಓದಿ. ಪ್ರಭುಜಿ ಸ್ಕ್ರೀನ್ ಸ್ವಲ್ಪ ಇದ್ ಮಾಡು, ಬ್ರಲ್ ಬರ್ತಾ ಇದೆ ಪ್ರಭುಜಿ, ಸ್ವಲ್ಪ ಸರಿಗ್ ಮಾಡಿ. ಇವಾಗ ಸರಿಯಾಗಿ ಬರ್ತದೆ. ಹರೇ ಕೃಷ್ಣ ಪ್ರಭುಜಿ. ನಾನೃತಂ ತವ ತಚ್ಚಾಪಿ ಯಥಾ ಮಾ ಪ್ರಬ್ರವೀಷಿ ಭುಃ ಅವಿಜ್ಞಾಯ ಪರಂ ಮತ ಯತ್ತಾವ್ರತಂ ಯತೋ ಹಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ವಿಮಲಾ ಮಾತಾಜಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ತಂ ಏತಾವತ್ತ್ವಂ ಯತೋ ಹಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ನೀವು ಓದಿ ಶ್ಲೋಕ. ಅರ್ಥ ಇದು ಪದಗಳ ಅರ್ಥನ ಶ್ಲೋಕನ? ಶ್ಲೋಕನೇ ಓದಿ, ಶ್ಲೋಕನೇ ಓದಿ. ನೃತ್ಯಂ ತವ ತಚ್ಚಾಮಿ ಯಥಾ ಮಾ ಬ್ರವೀಷಿ ಪ್ರಭೋ ಅವಿಜ್ಞಾಯ ಪರಂ ಮತ ಯತ್ವಾವತ್ತಂ ಯತೋ ಹಿ ಮೇ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸುಮಾಲಿನಿ ಮಾತಾಜಿ ನೀವು ಕೂಡ ಶ್ಲೋಕ ಓದಿ. ಅನೃತಂ ತವ ತಚ್ಚಾಪಿ ಯಥಾ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಏತಾವತ್ತ್ವಂ ಯತೋ ಹಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಜಯಶೀಲ ಮಾತಾಜಿ ನೀವು ಕೂಡ ಶ್ಲೋಕ ಓದಿ. ಪ್ರಭುಜಿ. ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ತ ಏತಾವತ್ತ್ವಂ ಯತೋ ಹಿ ಮೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕಮಲಾ ಭಟ್ ಮಾತಾಜಿ ನೀವು ಓದಿ ಶ್ಲೋಕ. ಆಯ್ತು ಪ್ರಭುಜಿ. ನಾನೃತಂ ಯಥಾ ಪ್ರಬ್ರವೀಷಿ ಭೋಃ ಅವಿಜ್ಞಾಯ ಪರಂ ಮತ್ತ ಏತಾವತ್ತ್ವಂ ಯತೋ ಹಿ ಮೇ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಮಾತಾಜಿ. ಪುಷ್ಪಾ ಶೆಟ್ಟಿ ಮಾತಾಜಿ ನೀವು ಓದಿ ಶ್ಲೋಕ. ಅವಿಜ್ಞಾಯ ಪರಂ ಮತ್ತ
एतावतं यतो हि मे। हरे कृष्ण प्रभुजी। हरे सुलता नायक माताजी पदार्थ अनुवाद अवधि माताजी। हरे कृष्ण। नः 1 minute ಸ್ವಲ್ಪ ಆಯ್ತು ಓಕೆ ಓಕೆ ಸರಿ ಓಕೆ ಸರಿ ಉಂಟು. ನ ಅಲ್ಲ, ಅನೃತಂ ಸುಳ್ಳು, ತವ ನಿನ್ನ, ತತ್ ಆ ಚ ಕೂಡ, ಅಪಿ ನೀನು ಹೇಳಿದಂತೆ, ಯಥಾ ಈ ವಿಚಾರದಲ್ಲಿ, ಮಾಂ ನನ್ನನ್ನು, ಪ್ರಬ್ರವೀಷಿ ನೀನು ವಿವರಿಸುವಂತೆ, ಭೋಹೋ ನನ್ನ ಪುತ್ರನೇ, ಅವಿಜ್ಞಾಯ ತಿಳಿಯದೆ, ಪರಮಪುರುಷನನ್ನು, ಮತ್ತಃ ನನಗಿಂತಲೂ, ಏತಾವತ್ ನೀನು ಹೇಳಿದ್ದೆಲ್ಲವೂ, ತ್ವಂ ನಿನ್ನ, ಯತಃ ಕಾರಣಕ್ಕಾಗಿ, ಹಿ ಖಂಡಿತವಾಗಿ, ಮೇ ನನ್ನ ವಿಷಯಕ್ಕೆ. ಅನುವಾದ: ನನ್ನ ಬಗ್ಗೆ ನೀನು ಹೇಳಿದ್ದು ಯಾವುದೂ ಸುಳ್ಳಲ್ಲ, ಏಕೆಂದರೆ ನನಗೆ ಮೀರಿದ ಅಂತಿಮ ಸತ್ಯವಾದ ದೈವೋತ್ತಮ ಪುರುಷನನ್ನು ತಿಳಿಯದೇ ಇದ್ದಲ್ಲಿ ಯಾರೇ ಆದರೂ ನನ್ನ ಶಕ್ತಿಯುತ ಕಾರ್ಯಗಳನ್ನು ಕಂಡು ಭ್ರಮಿತರಾಗುವುದು ಖಂಡಿತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣಮೂರ್ತಿ ಪ್ರಭು ನೀವು ಸ್ಟಾರ್ಟ್ ಮಾಡಿ, ಎಲ್ಲ ಒಂದೊಂದು ಪ್ಯಾರಾಗ್ರಾಫ್ ಓದ್ಬೋದು ಭಾವಾರ್ಥ. ಹರೇ ಕೃಷ್ಣ ಪ್ರಭು. ಭಾವಾರ್ಥ: ಒಂದು ಬಾಯಿಯೊಳಗಿನ ಕಪ್ಪೆಯು ಮಹಾಸಾಗರದ ಉದ್ದ ಅಗಲಗಳನ್ನು ಊಹಿಸಿಕೊಳ್ಳಲಾರದು. ಇದನ್ನು ಕೂಪಮಂಡುಕ ತರ್ಕವು ಸಾದರಪಡಿಸುತ್ತದೆ. ಇಂತಹ ಕಪ್ಪೆಗೆ ಮೂಲ ಸಾಗರದ ಉದ್ದಗಲಗಳನ್ನು ತಿಳಿಸಿದಾಗ ಮೊದಲಿಗೆ ಅದು ಅಂತಹ ಮಹಾಸಾಗರ ಇದೆ ಎಂಬುದನ್ನೇ ನಂಬುವುದಿಲ್ಲ. ವಾಸ್ತವವಾಗಿ ಅಂತಹ ಸಾಗರವಿದೆ ಎಂದು ಯಾರಾದರೂ ಭರವಸೆ ಇಟ್ಟಾಗ ಇದು ತನ್ನ ಹೊಟ್ಟೆಯನ್ನು ಸಾಧ್ಯವಾದಷ್ಟು ಉಬ್ಬಿಸುವ ಮೂಲಕ ಊಹೆಯಲ್ಲಿ ಸಾಗರವನ್ನು ಅಳೆಯಲು ಪ್ರಾರಂಭಿಸುತ್ತದೆ. ಪರಿಣಾಮವಾಗಿ ಅದರ ಹೊಟ್ಟೆ ಒಡೆದು ತಮ್ಮ ಬಡ ಕಪ್ಪೆಯು ವಾಸ್ತವ ಸಾಗರದ ತಮ್ಮ ಮಂಡೂಕ ಬುದ್ಧಿಯಿಂದಾಗಿ ವೈಜ್ಞಾನಿಕ ಸಾಧನೆ ಕಪ್ಪೆಯ ವಾಸ್ತವ ಸಾಗರದ ಅನುಭವ ಇಲ್ಲದೆ ಸತ್ತು ಹೋಗುತ್ತದೆ. ಅಂತೆಯೇ ಲೌಕಿಕ ವಿಜ್ಞಾನಿಗಳು ತಮ್ಮ ಮಂಡೂಕ ಬುದ್ಧಿಯಿಂದಾಗಿ ಮತ್ತು ತಮ್ಮ ವೈಜ್ಞಾನಿಕ ಸಾಧನೆಗಳಿಂದಾಗಿ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಪ್ರಶ್ನಿಸ ಬಯಸುತ್ತಾರೆ. ಆದರೆ ಅಂತಿಮವಾಗಿ ಕಪ್ಪೆಯಂತೆ ವಿಫಲರಾಗಿ ಸಾವನ್ನಪ್ಪುತ್ತಾರೆ. ಕೆಲವೊಮ್ಮೆ ವಾಸ್ತವಿಕ ಧನ್ಯವಾದಗಳು ಪ್ರಭು. ಆನಂದ ಲಕ್ಷ್ಮಿ ಮಾತೆ ನೀವು ಓದಿ. ಸ್ವಲ್ಪ ಸ್ಕ್ರೀನ್ ಮೇಲಕ್ಕೆ ಇದು ಮಾಡಿ ಪ್ರಭುಜಿ. ಇಲ್ಲಿ ಮಾತೆ ಕೆಲವೊಮ್ಮೆ ವಾಸ್ತವಿಕ ಭಗವಂತನ ಬಗ್ಗೆ ಅರಿವಿಲ್ಲದೆ ಐಹಿಕವಾಗಿ ಶಕ್ತಿಶಾಲಿಗಳಾದವರನ್ನು ಭಗವಂತ ಅಥವಾ ಭಗವಂತನ ಅವತಾರವೆಂದು ಒಪ್ಪಿಕೊಳ್ಳಲಾಗುತ್ತದೆ. ಅಂತಹ ಲೆಕ್ಕಾಚಾರವು ಕ್ರಮೇಣ ಬೆಳೆಯುತ್ತಾ ಹೋಗಬಹುದು. ಬ್ರಹ್ಮಾಂಡದಲ್ಲಿಯೇ ಅತ್ಯುನ್ನತ ಜೀವಿಯಾದ ಮತ್ತು ಲೌಕಿಕ ವಿಜ್ಞಾನಿಯ ಊಹೆಗೆ ಎಟುಕದಷ್ಟು ದೀರ್ಘಾಯುವಾದ ಬ್ರಹ್ಮನ ಅತ್ಯುನ್ನತ ಮಟ್ಟವನ್ನು ತಲುಪುವ ಪ್ರಯತ್ನ ಮಾಡಬಹುದು. ಜ್ಞಾನದ ಪರಮ ಪ್ರಮಾಣ ಗ್ರಂಥವಾದ ಭಗವದ್ಗೀತೆ 8:17 ಇಂದ ನಮಗೆ ದೊರೆತಿರುವ ಮಾಹಿತಿಯಂತೆ ಬ್ರಹ್ಮದೇವರ ಒಂದು ಹಗಲು ಮತ್ತು ಒಂದು ರಾತ್ರಿ ನಮ್ಮ ಭೂಮಿಯ ಮೇಲಿನ 100,000 ವರ್ಷಗಳ ಅಷ್ಟು ಎಂದು ಲೆಕ್ಕಾಚಾರ ಮಾಡಲಾಗಿದೆ. ಈ ದೀರ್ಘಾವಧಿಯನ್ನು ಸ್ವಲ್ಪ ಇದು ನನ್ನ ಹೆಸರು ಬರ್ತಾ ಐತೆ ಮೇಲಕ್ಕೆತ್ತಿ ಪ್ರಭುಜಿ. ಕೋಪ ದೀರ್ಘಾವಧಿಯನ್ನು ಮಂಡೂಕಗಳು ಒಪ್ಪದೆ ಹೋಗಬಹುದು. ಆದರ ಭಗವದ್ಗೀತೆಯಲ್ಲಿನ ಸತ್ಯಗಳ ಸಾಕ್ಷಾತ್ಕಾರ ಹೊಂದಿರುವವರು ವೈವಿಧ್ಯಮಯವಾದ ಈ ಸಂಪೂರ್ಣ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಮಹಾಪುರುಷನ ಅಸ್ತಿತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಈ ಬ್ರಹ್ಮಾಂಡದ ಬ್ರಹ್ಮದೇವರು ಇದರ ಇತರ ಅನೇಕ ಬ್ರಹ್ಮಾಂಡಗಳ
ಬ್ರಹ್ಮರಿಗಿಂತ ಚಿಕ್ಕವರು. ಆದರೆ ಇವರ್ಯಾರು ದೇವೋತ್ತಮ ಪುರುಷನಿಗೆ ಸಮರಲ್ಲ ಎಂದು ಅಪೌರುಷೇಯ ಧರ್ಮ ಗ್ರಂಥಗಳಿಂದ ತಿಳಿಯು ಬರುತ್ತದೆ. ಧನ್ಯವಾದ. ಇನ್ನೊಬ್ರು ಓದಿ ಪ್ರಭುಜಿ ಓದ್ಲಾ? ಇನ್ನೊಬ್ರು ಓದಿ ಮಾತಾಜಿ, ಗೀತಾ ಮಾತಾಜಿ ಅವರು. ಆಯ್ತಮ್ಮ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಓದಿ ಮಾತಾಜಿ. ನಾರದನು ನಂತರ ಓದ್ಲ ಗುರುಜಿ? ಓದಿ ಮಾತಾಜಿ, ಗೀತಾ ಮಾತಾಜಿ ಓದಿ. ನಾರದರು ಮುತಾತ್ಮರಲ್ಲಿ ಒಬ್ಬರು. ಮುಕ್ತಿಯ ನಂತರ ಅವರು ನಾರದರೆಂದು ಪ್ರಖ್ಯಾತರಾದರು. ಮುಕ್ತಿಗೆ ಮುಂಚೆ ಅವರು ಕೇವಲ ಒಬ್ಬ ದಾಸಿಪುತ್ರರಾಗಿದ್ದರು. ನಾರದರಿಗೆ ಸರಿ ಕಾಣಿಸ್ತಾ ಇಲ್ಲ ಗುರುಜಿ. ನಾರದರಿಗೆ ಏಕೆ ದೇವೋತ್ತಮ ಪರಮ ಪುರುಷನ ಅರಿವಿರಲಿಲ್ಲ? ಅಲ್ಲ, ಅಕ್ಷರಗಳು ಸರಿ ಬರ್ತಾ ಇಲ್ಲ. ಇನ್ನೊಬ್ರು ಯಾರು ಓದಿ ಮಾತಾಜಿ ಆಗಿದ್ರೆ? ಪ್ರಭುಜಿ ನಾನು ಓದ್ಲಾ? ಏಕೆ ದೇವೋತ್ತಮ ಪರಮ ಪುರುಷ ಅರಿಯಲಿಲ್ಲ? ಬ್ರಹ್ಮನು ದೇವೋತ್ತಮ ಪರಮ ಪುರುಷ ಅಲ್ಲವಾದುದು ಅವರೇಕೆ ಹಾಗೆಂದು ತಪ್ಪಾಗಿ ಗ್ರಹಿಸಿದರು ಎಂದೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು. ಮುತಾತ್ಮನು ಎಂದಿಗೂ ಇಂತಹ ತಪ್ಪು ಕಲ್ಪನೆಯಿಂದ ದಿಗ್ಭ್ರಾಂತರಾಗುವುದಿಲ್ಲ. ಹಾಗಿರುವಾಗ ನಾರದರು ಏಕೆ ಮಂದಮತಿಯಾದ ಸಾಮಾನ್ಯ ಮಾನವನಂತೆ ಈ ಪ್ರಶ್ನೆಗಳನ್ನು ಕೇಳಿದರು? ಅರ್ಜುನ ನಿರಂತರವಾಗಿ ಭಗವಂತನ ಸಹಚರ್ಯದಲ್ಲಿದ್ದ. ಆದರೆ ಅವನಿಗೂ ಈ ರೀತಿ ದಿಗ್ಭ್ರಾಂತಿ ಉಂಟಾಗಿತ್ತು. ಅರ್ಜುನ ಅಥವಾ ನಾರದರಲ್ಲಿ ಭಗವತಿಚ್ಛಾನುಸಾರ ಅಂತಹ ದಿಗ್ಭ್ರಾಂತಿ ಉಂಟಾಗಿತ್ತು. ಇದರಿಂದಾಗಿ ಮುಕ್ತಿ ಪಡೆದಿಲ್ಲದವರು ಭಗವಂತನ ಸತ್ಯ ಮತ್ತು ಜ್ಞಾನದ ಸಾಕ್ಷಾತ್ಕಾರ ಪಡೆಯಬಹುದು. ಬ್ರಹ್ಮನು ಸರ್ವಶಕ್ತನೆಂದು ನಾರದರ ಮನದಲ್ಲಿ ಮೂಡುವ ಸಂದೇಹವು ಕೂಪಮಂಡೂಕಗಳಿಗೆ ದೇವೋತ್ತಮ ಪುರುಷನ ಅನನ್ಯತೆಯನ್ನು ತಪ್ಪಾಗಿ ಗ್ರಹಿಸಿ ದಿಗ್ಭ್ರಾಂತರಾಗದಿರಲು ಒಂದು ವಾರವಾಗಿದೆ. ಬ್ರಹ್ಮನಂತಹ ವ್ಯಕ್ತಿಗೆ ಕೂಡ ಓದಿ ಮಾತಾಡಿ. ಒಂದು ಪಾಠವಾಗಿದೆ. ಹೋಲಿಸಿದಾಗ ಕೂಡ ತಾವೇ ದೇವರು ಅಥವಾ ದೇವರ ಅವತಾರವೆಂದು ತಪ್ಪಾಗಿ ಗ್ರಹಿಸುವವರ ಬಗ್ಗೆ ಹೇಳುವುದೇನಿದೆ? ದೇವೋತ್ತಮ ಪರಮ ಪುರುಷ ಭಗವಂತನು ಎಂದಿಗೂ ಆಗ್ಲಿ. ಮತ್ತೆ ಇನ್ನೊಬ್ಬರು ಓದ್ಲಿ. ಶ್ರೀಧರ ಭಟ್ರು ನೀವು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಅನೇಕ ಸಲ ಇಲ್ಲಿನ ಭಾವಾರ್ಥಗಳಲ್ಲಿ ಸ್ಥಿರಪಡಿಸಲು ಯತ್ನಿಸಿರುವಂತೆ ಬ್ರಹ್ಮನ ಮಟ್ಟದವರು ಸೇರಿದಂತೆ ಯಾವ ಜೀವಿಯೂ ಭಗವಂತನೊಡನೆ ತಾನು ಸಮಾನ ಎಂದು ಹೇಳಿಕೊಳ್ಳಲಾಗದು. ಜನರು ಒಬ್ಬ ಮಹಾನುಭಾವನನ್ನು ಮರಣೋತ್ತರ ವೀರಪೂಜೆಯಂತೆ ದೇವರೆಂದು ಪೂಜಿಸಿದಲ್ಲಿ ಅಂತಹ ವೀರಪೂಜೆಯಿಂದ ಯಾರು ಮಾರ್ಗಭ್ರಷ್ಟರಾಗಬಾರದು. ಅಯೋಧ್ಯೆಯ ಮಹಾರಾಜ ಶ್ರೀರಾಮಚಂದ್ರನಂತೆ ಅನೇಕ ರಾಜರುಗಳಿದ್ದರು. ಆದರೆ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಇವರ್ಯಾರನ್ನು ದೇವರು ಎಂದು ಸೂಚಿಸಿಲ್ಲ. ಒಳ್ಳೆಯ ರಾಜರಾಗಿರುವುದು ಶ್ರೀರಾಮನಾಗಲು ಅಗತ್ಯವಾದ ಅರ್ಹತೆಯೇ ಅಲ್ಲ. ಆದರೆ ಶ್ರೀಕೃಷ್ಣನಂತಹ ಮಹಾಪುರುಷನಾಗಿರುವುದು ದೇವೋತ್ತಮ ಪುರುಷನಾಗಿರಲು ಅರ್ಹತೆಯಾಗಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಂಡವರ ಗುಣಲಕ್ಷಣಗಳನ್ನು ಪರಾಮರ್ಶಿಸಿದಲ್ಲಿ ಮಹಾರಾಜ ಯುಧಿಷ್ಠಿರನು ಶ್ರೀರಾಮಚಂದ್ರಗಿಂತ ಧರ್ಮಶ್ರದ್ಧೆಯಲ್ಲಿ ಕಡಿಮೆ ಇರಲಿಲ್ಲ ಮತ್ತು ಲಕ್ಷಣಗಳನ್ನು ಅಧ್ಯಯನ ಮಾಡಿದಲ್ಲಿ ಯುಧಿಷ್ಠಿರನು ಶ್ರೀಕೃಷ್ಣನಿಗಿಂತ ಹೆಚ್ಚು ನೀತಿವಂತನಾಗಿದ್ದೆಂಬುದು ತಿಳಿದುಬರುತ್ತದೆ. ಭಗವಾನ್ ಶ್ರೀಕೃಷ್ಣ ಮಹಾರಾಜ ಯುಧಿಷ್ಠಿರನಿಗೆ ಸುಳ್ಳು ಹೇಳುವಂತೆ ತಿಳಿಸಿದ. ಆದರೆ ಯುಧಿಷ್ಠಿರ ಪ್ರತಿಭಟಿಸಿದ. ಹೀಗಿಂದ ಮಾತ್ರಕ್ಕೆ ಮಹಾರಾಜ ಯುಧಿಷ್ಠಿರನು ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನಿಗೆ ಸಮ ಎಂದು ಅರ್ಥವಲ್ಲ. ಪರಮಾಚಾರ್ಯರುಗಳು ಮಹಾರಾಜ ಯುಧಿಷ್ಠಿರನನ್ನು ಧರ್ಮಶ್ರದ್ಧೆಯುಳ್ಳ ಪುಣ್ಯ ಪುರುಷನೆಂದು ಬೆಲೆ ಕಟ್ಟಿದ್ದಾರೆ. ಆದರೆ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನನ್ನು ದೇವೋತ್ತಮ ಪುರುಷನೆಂದು ಅಂಗೀಕರಿಸಿದ್ದಾರೆ. ಭಗವಂತನು ಎಲ್ಲ ಸಂದರ್ಭ ಸನ್ನಿವೇಶಗಳಲ್ಲೂ ವಿಭಿನ್ನ ಸ್ವರೂಪನಾಗಿದ್ದಾನೆ. ಮನುಷ್ಯತ್ವಾರೋಪಣೆಯ ಯಾವ ಕಲ್ಪನೆಯೂ ಅವನಿಗೆ ಅನ್ವಯಿಸದು.
ಭಗವಂತ ಯಾವಾಗಲೂ ಭಗವಂತನೇ. ಸಾಮಾನ್ಯ ಜೀವಿ ಎಂದಿಗೂ ಅವನಿಗೆ ಸಮನಾಗಲಾರನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನೃತಂ ತವ ತಚ್ಚಾಪಿ ಯಥಾ ಮಾಂ ಪ್ರಬ್ರವೀಷಿ ಭೋ, ಅವಿಘ್ನಾಯ ಪರಮರ್ಥ ಏತಾವತ್ವಂ ಯತೋ ಹಿ ಮೇ. ನನ್ನ ಬಗ್ಗೆ ನೀನು ಹೇಳಿದ್ದು ಯಾವುದೂ ಸುಳ್ಳಲ್ಲ, ಏಕೆಂದರೆ ನನಗೆ ಮೀರಿದ ಅಂತಿಮ ಸತ್ಯವಾದ ದೇವೋತ್ತಮ ಪುರುಷನನ್ನು ತಿಳಿಯದೇ ಇದ್ದಲ್ಲಿ ಯಾರೇ ಆದರೂ ನನ್ನ ಶಕ್ತಿಯುತ ಕಾರ್ಯಗಳನ್ನು ಕಂಡು ಭ್ರಮಿತರಾಗುವುದು ಖಂಡಿತ. ನಾವು ಇಷ್ಟವರೆಗೂ ನೋಡಿದ ಹಾಗೆ ನಾರದರು ಬ್ರಹ್ಮದೇವರ ಈ ಚಟುವಟಿಕೆಗಳು, ಈ ಸೃಷ್ಟಿ ಕಾರ್ಯಗಳಲ್ಲಿ ಅವರ ಪಾರಶಕ್ತಿಯನ್ನು ಅವರು ನೋಡಿ ಅವರು ನೀವೇ ಪರಮ ಪುರುಷನೇನೋ, ಸೊ ನೀವೇ ನಿಮಗೆ ತಿಳಿದ ಹಾಗೆ ನಿಮ್ಮ ಶಕ್ತಿಗಳಿಂದ ಈ ಜಗತ್ತನ್ನು ಈ ಲೋಕಗಳನ್ನು ಎಲ್ಲ ಸೃಷ್ಟಿ ಮಾಡ್ತಿದ್ದೀರಾ. ಸೊ ಆದರೂ ಕೂಡ ನೀವು ಈ ರೀತಿಯ ಒಂದು ಧ್ಯಾನದಲ್ಲಿರೋ ನೋಡಿದ್ರೆ ಇನ್ಯಾರಾದ್ರೂ ನಿಮ್ಮ ಹಿಂದೆ ಇರಬೇಕು ಅಂತ ಒಂದು ಶಂಕೆ, ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದು. ಅದರ ಪ್ರತ್ಯುತ್ತರವಾಗಿ ಬ್ರಹ್ಮದೇವರು ಹೌದು, ಕರೆಕ್ಟ್, ನೀವು ಹೇಳ್ತಾ ಇರೋದು ಸರಿ. ಯಾರು ನನ್ನ ಹಿಂದೆ ಭಗವಂತನಿದ್ದಾನೆ ಅದು ತಿಳಿದಿಲ್ವೋ ಡೆಫಿನೆಟ್ಲಿ ಅವರು ನನ್ನ ಈ ಚಟುವಟಿಕೆಗಳಿಗೆ ದಿಗ್ಭ್ರಾಂತರಾಗ್ತಾರೆ. ಅವರಿಗೆ ಅನ್ನಿಸ್ಬೋದು ನಾನೇ ಭಗವಂತನು, ನಾನೇ ದೇವಾದಿದೇವನು, ನನ್ನ ಹಿಂದೆ ಇನ್ಯಾರು ಇಲ್ವೇನೋ ಅಂತ ಅನ್ನಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾ ಇರೋದು ಯಾಕೆ ಹೀಗೆ ನಾರದರಿಗೆ ಈ ತರ ಸಂಶಯ ಬಂತು ಅಂತ. ಸೊ ಅವ್ರು ಹೇಳಿದ್ದು, ನಾರದರು ಮುಕ್ತ ಪುರುಷರು, ಯಾಕಂದ್ರೆ ಈ ಜನ್ಮದಲ್ಲಿ ಅವ್ರು ಬ್ರಹ್ಮನ ಪುತ್ರರಾಗಿ ಹುಟ್ಟಿದಾಗಿಂದಾನೇ ಅವ್ರು ಮುಕ್ತ ಪುರುಷರೇ. ಅವರಲ್ಲೇನೋ ಮೋಹ ಮಾಯಾ ಇದು ಇಲ್ಲ. ಆದರೂ ಅವರು ಯಾಕೆ ಈ ರೀತಿಯಲ್ಲಿ ಈ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಹೇಳ್ತಾ ಇದ್ದಾರೆ, ಹೇಗೆ ಭಗವದ್ಗೀತೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಅರ್ಜುನನು ಮುಕ್ತ ಪುರುಷನೇ, ಅರ್ಜುನನು ಕೃಷ್ಣನ ನಿತ್ಯ ಸಹಚರ್ಯ ಸಂಗಾತಿ ನಿತ್ಯ ಸಂಗಾತಿ ಕೃಷ್ಣನಿಗೆ. ಆದರೂ ಕೂಡ ಅವರಲ್ಲಿ ಇದು ಬಂದದ್ದು ಅಂದ್ರೆ ಭಗವಂತನ ಇಚ್ಛೆಯಿಂದ ಅವರಿಗೆ ಒಮ್ಮೆ ಆ ಥರ ಒಂದು ದಿಗ್ಭ್ರಮೆ, ಆ ಥರ ಒಂದು ಭ್ರಾಂತಿ, ಒಂದು ಭ್ರಮೆ ಬಂತು. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾರದರಿಗೆ ಒಂದು ರೀತಿಯ ಭ್ರಾಂತಿ, ಒಂದು ಭ್ರಮೆ ಬಂದಿದೆ. ಇದು ಭಗವಂತನ ಇಚ್ಛೆಯಿಂದ ನಮಗೆ ಈ ಭಾಗವತವನ್ನು ತಿಳಿಸ್ಕೊಡ್ಲಿಕ್ಕೆ, ಹಾಗೆ ಬ್ರಹ್ಮದೇವರು ಹೇಳಲಿಕ್ಕೆ ಭಗವಂತನ ಮಾಡಿದ ಒಂದು ವ್ಯವಸ್ಥೆ ಅಂತ ಇಲ್ಲಿ ಹೇಳಿದ್ರು. ಸೊ ನಂತರ ಆಚಾರ್ಯರು ಇದೊಂದು ನ್ಯಾಯಶಾಸ್ತ್ರಗಳಲ್ಲಿ ಕೂಪಮಂಡೂಕ ನ್ಯಾಯ ಅಂತ ಹೇಳ್ತಾರೆ. ಕೂಪ ಅಂದ್ರೆ ಬಾವಿ, ಮಂಡೂಕ ಅಂದ್ರೆ ಕಪ್ಪೆ. ಸೊ ಕೂಪಮಂಡೂಕ ನ್ಯಾಯ ಅಂದ್ರೆ ಬಾವಿಯಲ್ಲಿರುವ ಕಪ್ಪೆಯ ನ್ಯಾಯ. ಏನಿದು ಬಾವಿಯಲ್ಲಿ ಕಪ್ಪೆಯ ನ್ಯಾಯ ಅಂದ್ರೆ, ಈ ಕಪ್ಪೆ ಬಾವಿಯಲ್ಲಿದ್ದಂತೆ. ಸೊ ಬಾವಿಯಲ್ಲಿ ಕಪ್ಪೆಗಳಿರ್ತವೆ. ಇನ್ಯಾವುದೋ ಒಂದು ಕಪ್ಪೆ ಬಂತಂತೆ. ಆ ಕಪ್ಪೆ ಸಮುದ್ರದಲ್ಲಿ ಇರುವಂತ ಕಪ್ಪೆ. ಸೊ ಅದು ಅಲ್ಲಿಂದ ಬಂದು ಇಲ್ಲಿ ಬಾವಿಯಲ್ಲಿ ಬಿತ್ತು. ಹೇಗೋ ಒಂದು ದಿವಸ ಏನೋ ಜೋರು ಮಳೆ ಬಂದು, ಒಂದ್ಸಲ ಹೇಳ್ತಾರೆ ಮಳೆಗಳಲ್ಲಿ ಅಲ್ಲಿ ಇರುವ ಒಂದು ಪ್ರಾಣಿಗಳು, ಯಾವುದು ಮೀನುಗಳು ಎಲ್ಲವೂ ಕೂಡ ಆ ಗಾಳಿಯಲ್ಲಿ ಅದು ಬೀಸಿ ಎಷ್ಟೋ ಕಿಲೋಮೀಟರ್ ಈಚೆ ಬೀಳ್ತವೆ ಅದೆಲ್ಲ ಹೇಳ್ತಾರೆ ಇನ್ನೊಂದು ಕಡೆ. ಸೊ ಎನಿವೆ ಹಾಗೆ ಬಂತೋ ಹೇಗೆ ಬಂತೋ ಯಾವುದೋ ಒಂದು ಕಾರಣದಿಂದ ಇದು ಕಪ್ಪೆ, ಒಂದು ಸಮುದ್ರದ ಕಪ್ಪೆ ಬಂದು ಬಾವಿಯಲ್ಲಿ ಬಿದ್ದಿದೆ ಈಗ. ಸೊ ಇದಕ್ಕೆ ಒಂದು ಭಕ್ತರು ಒಂದು ಚಿತ್ರೀಕರಣ ಕೂಡ ಮಾಡ್ತಾರೆ ಒಮ್ಮೆ. ಹೇಗೆ ಮಾಡ್ತಾರೆ ಅಂದ್ರೆ, ಬಾವಿಯಲ್ಲಿರೋ ಕಪ್ಪೆ ಒಂದು ಬಿಳಿ ಕೋಟ್ ಹಾಕಿ ಇವಾಗ PhD ಡಾಕ್ಟರೇಟ್ ಪಡೆದು ದೊಡ್ಡ ಸ್ಪೆಕ್ಸ್ ನನ್ನ ರೀತಿಯಾದ ಹಾಕೊಂಡು, ಇಲ್ಲ ದೊಡ್ಡ ಒಂದು ಇದಿಟ್ಕೊಂಡು, ಬೂದು ಕನ್ನಡಿ ಅಂತ ಹೇಳ್ತೀವಿ, ಲೆನ್ಸ್ ಇಟ್ಕೊಂಡೆಲ್ಲ ಇರುತ್ತಂತೆ. ಇನ್ನೊಂದು ಈ ಸಮುದ್ರದ ಕಪ್ಪೆ ಹೇಳ್ತಾರೆ, ಅದು ನಾವು ಎಲ್ಲಾದ್ರೂ ಒಂದು ಪ್ರಯಾಣ ಮಾಡುವಾಗ ಒಂದು ರೀತಿಯ ಇದಾಕೊಳ್ತೇವೆ, ಸ್ಪೋರ್ಟ್ಸ್ ಶೂಸ್ ಏನಾದ್ರು ಹಾಕೊಳ್ತೇವೆ, ಮತ್ತೆ ಒಂದು ರೀತಿಯ ಒಂದು ವಸ್ತ್ರ ಹಾಕೊಳ್ತೇವೆ. ಸೊ ಆ ರೀತಿಯಾಗಿ ಅದು ಒಂದು ಟ್ರಾವೆಲಿಂಗ್ ಬ್ಯಾಗ್ ಇಟ್ಕೊಂಡು ಬಂದಿರೋ ತರ ಹೇಳ್ತಾರೆ, ಚಿತ್ರ ಬರೆದಿರ್ತಾರೆ. ಅದು ನನಗೆ ಸಿಗ್ಲಿಲ್ಲ, ನೋಡ್ಬೋದು. ಎನಿವೆ, ಸೊ ಆ ತರ ಇನ್ನೊಂದು ಕಪ್ಪೆ ಬಂದಿದೆ. ಸೊ ಆ ಕಪ್ಪೆ ಈ ಕಪ್ಪೆ ಮಧ್ಯೆ ಚರ್ಚೆ. ಈಗ ಏನು ಚರ್ಚೆ ಅಂದ್ರೆ,
ಎಷ್ಟು ದೊಡ್ಡ ಗಾತ್ರವಾದ್ದು ಈ ಸಮುದ್ರ ಅನ್ನೋದು. ಯಾಕಂದ್ರೆ ಅದು ಬಾವಿಯಲ್ಲಿ ಬಂದು ಬಿತ್ತು ಆ ಸಮುದ್ರ ಕಪ್ಪೆ. ಅದು ಹೇಳ್ತಾ ಇದೆ, ನಾನು ಎಲ್ಲಿಂದ ಬಂದೆ ಅಂದ್ರೆ ಕೇಳ್ತೆ, ಈ ಬಾವಿಯ ಕಪ್ಪೆ ಕೇಳಿದಾಗ ಎಲ್ಲಿಂದ ಬಂದೆ ನೀನು, ಹೇಗೆ ಬಂದೆ ಅಂದ್ರೆ ಇಲ್ಲ ನಾನು ಸಮುದ್ರದಿಂದ ಬಂದೆ. ಸೊ ಆಗ ಇದು ಪ್ರಶ್ನೆ, ಬಾವಿಯಲ್ಲಿರೋ ಕಪ್ಪೆ ಎಷ್ಟು ದೊಡ್ಡದು ಸಮುದ್ರ, ಇದು ಬಾವಿ ಇದೆ ಇದಕ್ಕೂ ದೊಡ್ಡದ? ಯಾಕಂದ್ರೆ ಬಾವಿಯಲ್ಲೇ ಅದು ಸಂಪೂರ್ಣ ಜೀವನ ಅದ್ರ ಮುಗಿಸಿದೆ, ಇಲ್ಲೇ ಅದು ತುಂಬಾ ಎಲ್ಲ ಶೋಧನೆ ಮಾಡಿ ಅಲ್ಲಿ ಒಂದು PhD ಡಿಗ್ರಿ ಕೂಡ ಪಡೆದಿದೆ ಅಂತ ಹೇಳ್ತಾರೆ ಆ ಬಾವಿಯ ಕಪ್ಪೆಗೆ. ಸೊ ಆ ರೀತಿಯಲ್ಲಿ ಸಮುದ್ರ ಕಪ್ಪೆಗೆ ಇದು ಪ್ರಶ್ನೆ ಮಾಡೋದು, ಎಷ್ಟು ದೊಡ್ಡದು ನಿಮ್ಮ ಸಮುದ್ರ? ನನ್ನ ಬಾವಿಗಿಂತ ದೊಡ್ಡದಾ? ಓಕೆ ಆಯ್ತು, ನನ್ನ ಬಾವಿಗಿಂತ ದೊಡ್ಡದು, ಎಷ್ಟು ದೊಡ್ಡದು? ಇದಕ್ಕಿಂತ 2 ಪಟ್ಟ, 3 ಪಟ್ಟು, 5 ಪಟ್ಟು, 10 ಪಟ್ಟು. ಆಮೇಲೆ ಕೊನೆಗೆ ಅದು ನಂಬೋದಿಲ್ಲ. ಇದು ಹೇಳಿದ್ರೆ ಇಲ್ಲ ಇದಕ್ಕೆ ನೀವು ಹೋಲಿಕೆ ಮಾಡೋಕ್ಕಾಗಲ್ಲ ಸಮುದ್ರ ಅಂತ ಹೇಳಿದ್ರೆ ಅದಕ್ಕೆ ನಂಬಲಿಕ್ಕೆ ಆಗೋದು. ಯಾಕಂದ್ರೆ ಅದರ ಜೀವ ಪರ್ಯಂತ ಚಿಕ್ಕ ಬಾವಿಯಲ್ಲೇ ಅದರ ಜೀವನ ಸಾಗಿ ಹೋಯ್ತು. ಸಾಗಿರುವಾಗ ಅದರ ಅನುಭವ ಅಷ್ಟೇ ಇರೋದು, ಅದಕ್ಕಿಂತ ದೊಡ್ಡ ಅನುಭವ ಇಲ್ಲದಿರೋದ್ರಿಂದ ಅದು ನಂಬೋದಿಲ್ಲ. ಸೊ ಹೀಗೆ ಹೇಳ್ತಾರೆ, ನಾವು ಭೌತಿಕ ಜಗತ್ತಿನಲ್ಲಿ ಇಲ್ಲಿ ಇಷ್ಟು ವಿದ್ಯಾಭ್ಯಾಸ ಪಡೆದು ಇನ್ನೊಂದು ಪದವಿಗಳು ಪಡೆದು ನಾವು ನಮ್ಮ ಸಾಮರ್ಥ್ಯದಿಂದ ಈ ಭಗವಂತನ ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿ ಓಕೆ, ಆ ಲೋಕ ಅಲ್ಲಿ ಕಾಣ್ತಾ ಇದೆ, ಅಲ್ಲಿ ಹೀಗಿರ್ಬೇಕು, ಅಲ್ಲಿ ಆ ಥರ ಜೀವಿಗಳಿರ್ಬೇಕು, ಅಲ್ಲಿ ಆಕ್ಸಿಜನ್ ಆಮ್ಲಜನಕ ಇಲ್ಲ, ಸೊ ಹಾಗೆ ಅಲ್ಲಿ ಜೀವಿಗಳು ಇರಬಾರದು ಅಲ್ಲಿ. ಸೊ ಈ ರೀತಿ ನಮ್ಮ ಊಹೆ. ಸೊ ನಮಗೆ ಏನು ಅನುಭವ, ಈ ಭೂಮಿಯಲ್ಲಿ ಯಾವ ರೀತಿಯ ಜೀವಿಗಳಿದ್ದಾರೆ, ಯಾವ ರೀತಿಯ ವಾತಾವರಣ ಇದೆ, ಹೇಗೆ ನೀರು ಬೇಕು, ಇನ್ನೊಂದು ರೀತಿಯ ಒಂದು ಮಣ್ಣು ಬೇಕು. ಸೊ ಇದು ಬೇರೆ ಕಡೆ ಇಲ್ಲ ಅಂದ್ರೆ ಅಲ್ಲೂ ಕೂಡ ಜೀವಿಗಳಿರ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ನಂಬಿಕೆ. ಯಾಕಂದ್ರೆ ಇಲ್ಲಿಗೆ ಇವೆಲ್ಲ ಬೇಕು, ಸೊ ಅಲ್ಲಿಗೂ ಕೂಡ ಅದು ಬೇಕು. ಸೊ ಇಲ್ಲಿ ಹೇಳ್ತಾ ಇರೋದು, ಈ ರೀತಿಯ ನಾವು ಬಾವಿಯ ರೀತಿಯಲ್ಲಿ ಕಪ್ಪೆ ಇರೋ ರೀತಿಯಲ್ಲಿ ನಾವು ಲೆಕ್ಕಾಚಾರವನ್ನು ನಡೆಸ್ಕೊಂಡು ಹೋದ್ರೆ ಸಮುದ್ರದ ಅಸ್ತಿತ್ವವನ್ನು ಹೇಗೆ ಬಾವಿಯ ಕಪ್ಪೆ ತಿಳಿಲಿಕ್ಕೆ ಆಗೋದಿಲ್ವೋ, ನಾವು ಕೂಡ ಭಗವಂತನ ಒಂದು ಈ ಸೃಷ್ಟಿಯನ್ನು ಅದರ ಅತೀತವಾಗಿ ಏನು ಬ್ರಹ್ಮಾಂಡಗಳು, ಅನಂತ ಕೋಟಿ ಬ್ರಹ್ಮಾಂಡಗಳು, ವೈಕುಂಠ ಜಗತ್ತು, ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಇನ್ನೂ ಒಂದು ರೀತಿಯಲ್ಲಿ ಹೇಳ್ತಾ ಇರೋದು, ಆ ಬಾವಿಯ ಕಪ್ಪೆ ಹೊಟ್ಟೆಯನ್ನು ದೊಡ್ಡದು ಉಬ್ಬಿಸಿ ತೋರಿಸುತ್ತಂತೆ, ಎಷ್ಟು ದೊಡ್ಡದು ಇರ್ಬೋದು. ಸೊ ಹಾಗೆ ಹೊಟ್ಟೆ ಉಬ್ಬಿಸ್ತಾ ಏನಾಗುತ್ತೆ, ಕೊನೆಗೆ ಒಂದ್ ದಿವಸಕ್ಕೆ ಹೊಟ್ಟೆ ಇದಾಗಿ ಅದರ ಮರಣ ಆಗುತ್ತೆ. ಸೊ ಆ ರೀತಿಯಲ್ಲಿ ಹೇಳ್ತಾರೆ. ಅಂತೆಯೇ ಲೌಕಿಕ ವಿಜ್ಞಾನಿಗಳು ತಮ್ಮ ಮಂಡೂಕ ಬುದ್ಧಿಯಿಂದಾಗಿ ಮತ್ತು ತಮ್ಮ ವೈಜ್ಞಾನಿಕ ಸಾಧನೆಗಳಿಂದಾಗಿ, ಯಾಕಂದ್ರೆ ನಮ್ಮ ಬುದ್ಧಿ ಒಂದಿದೆ, ಮತ್ತೆ ಅದರಿಂದ ನಾವು ಕಂಡುಹಿಡಿದ ಯಂತ್ರಗಳಿವೆ. ನಾವೇನ್ ಕಂಡುಹಿಡಿತಾ ಇರೋದು ಈ ಬುದ್ಧಿಯಿಂದನೇ ಕಂಡುಹಿಡಿತಾ ಇರೋದು. ಸೊ ಹಾಗೆ ನಮ್ಮ ವೈಜ್ಞಾನಿಕ ಸಾಧನೆಗಳಿಂದಾಗಿ ಭಗವಂತನ ಅಚಿಂತ್ಯ ಶಕ್ತಿಯನ್ನು ಪ್ರಶ್ನಿಸ ಬಯಸುತ್ತಾರೆ, ಆದರೆ ಅಂತಿಮವಾಗಿ ಕಪ್ಪೆಯಂತೆ ವಿಫಲರಾಗಿ ಸಾವನ್ನಪ್ಪುತ್ತಾರೆ. ಸೊ ಸಾವು ಬರುತ್ತೆ, ಸಾವು ಬಂದು ನಮ್ಮದು ಎಲ್ಲ ಮುಗಿಸ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ಇದು ಅರ್ಥ ಮಾಡ್ಕೊಳ್ಳೋದಲ್ಲ ಅಂತ ಹೇಳ್ತಾ ಪ್ರಭುಪಾದರು ಮತ್ತೆ ಈ ಬ್ರಹ್ಮದೇವರು ಅಸ್ತಿತ್ವವನ್ನು ಕೂಡ ನಾವು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಗೆ ಇವತ್ತು. ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರ ಬಗ್ಗೆ ಭಗವದ್ಗೀತೆಯಲ್ಲಿ ಸಹಸ್ರ ಯುಗ ಪರ್ಯಂತಂ ಅಂತ ಹೇಳಿರೋದು ಕೂಡ ಇದೆ. ಬ್ರಹ್ಮದೇವರೇನೋ ಅವರು ಆಧ್ಯಾತ್ಮಿಕ ಜಗತ್ತಿನಲ್ಲೇನಿಲ್ಲ, ಅವರು ಭೌತಿಕ ಜಗತ್ತಿನಲ್ಲೇ ಇರೋದು, ಈ ಒಂದು ಮೆಟೀರಿಯಲ್ ವರ್ಲ್ಡ್ ಅಲ್ಲೇ ಇರೋರು. ಅದು ಕೂಡ ನಮ್ಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರ ಸ್ಥಿತಿ ಕೂಡ ನಾವು ಇದೆಯಾ ಇಲ್ವಾ ಅಂತ ಒಂದು ಸ್ಥಿತಿಗೆ ಬಂದಿದ್ದೇವೆ, ನಾವು ಪ್ರಶ್ನೆಗೆ ಬಂದಿದ್ದೇವೆ. ಲೌಕಿಕ ವಿಜ್ಞಾನಿ ಊಹೆಗೆ ಎಟುಕದಷ್ಟು ದೀರ್ಘಾಯುವಾದ ಬ್ರಹ್ಮನ ಅತ್ಯುನ್ನತ ಮಟ್ಟವನ್ನು ತಲುಪುವ ಪ್ರಯತ್ನ ಮಾಡಬಹುದು. ಒಮ್ಮೆ ಹೇಳ್ತಾರೆ, ತುಂಬಾ ದೂರದಲ್ಲಿರುವ ನಾವು ಗ್ರಹಕ್ಕೆ ಹೋಗ್ಲಿಕ್ಕೆ ಇಲ್ಲಿಂದ 25,000 ಲೈಟ್ ಇಯರ್ಸ್. ಸೊ ಹೇಳೋದು ಲೈಟ್ ಇಯರ್ ಅಂದ್ರೆ ಬೆಳಕಿನ ವೇಗದಲ್ಲಿ ನಾವು ಚಲನೆ ಮಾಡಿದ್ರೆ, ಬೆಳಕಿನ ವೇಗ ಎಷ್ಟು ಹೇಳ್ತಾರೆ ಇವರು ವಿಜ್ಞಾನಿಗಳು, ಎಷ್ಟೋ 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ ಅಂತ ಹೇಳ್ತಾರೆ. ಸೊ ಆ ಒಂದು ವೇಗದಲ್ಲಿ 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ 25,000 ವರ್ಷ 30,000 ವರ್ಷ ನಾವು ಪ್ರಯಾಣ ಮಾಡಿದ್ರೆ ಅಲ್ಲಿ ನಮಗೆ ದೂರವಾಗಿ ಕಾಣುವ ಈ ಗ್ರಹಕ್ಕೆ ನಾವು ಹೋಗ್ಬೋದು ಅಂತ ಹೇಳ್ತಾರೆ ಯಾರು ವಿಜ್ಞಾನಿಗಳು. ಅದೆಷ್ಟು ಮಟ್ಟಿಗೆ ಅವ್ರು ಹೇಳೋದು ಆ ಲೆಕ್ಕಾಚಾರ ಸರಿನೋ ಎನಿವೆ. ಸೊ ಅಷ್ಟು ಅಂದ್ರೆ ನಾವು ಇವರ ಒಂದು ಅಳತೆ, ಇವರ ಒಂದು ಲೆಕ್ಕಾಚಾರ ಅದು ತುಂಬಾ, ಅದು ಏನ್ ಹೇಳೋದು, ಅಚಿಂತ್ಯ, ಭಗವಂತನ ಸೃಷ್ಟಿ ಅಚಿಂತ್ಯ. ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಆಗ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಭಗವಂತನ ಈ ಶಾಸ್ತ್ರಗಳು ಏನು ಕೊಟ್ಟಿದ್ದಾರೆ, ಅಪೌರುಷೇಯ ಗ್ರಂಥಗಳು ಅಂತ ಹೇಳೋದು, ಇದು ಯಾರು ಸಾಮಾನ್ಯ ವ್ಯಕ್ತಿ ಸೃಷ್ಟಿಸಿದ ಗ್ರಂಥಗಳಲ್ಲ, ವೇದಗಳಲ್ಲ. ಸೊ ನಾವು ಬರೆದಿದ್ದೇವೆ, ವಿಜ್ಞಾನಿಗಳು ಬರೀತಾರೆ, ಶೋಧಿಸ್ತಾರೆ. ಈ ಗ್ರಂಥಗಳು ನಮ್ಮ ಒಂದು ಅನುಭವದ ಮೇಲೆ ಬರೆದದ್ದು. ಆದ್ರೆ ಈ ವೇದ ಗ್ರಂಥಗಳು ಅನ್ನೋದು ಇದು ಅಪೌರುಷೇಯ ಗ್ರಂಥಗಳು. ಅಂದ್ರೆ ಈ 4 ದೋಷಗಳು ಅಂತ ಏನ್ ಹೇಳ್ತೇವೆ ಪ್ರತಿಯೊಂದು ಜೀವಿಗೆ, ಬದ್ಧ ಜೀವಿಗಳಿದು, ಅದು ಇಲ್ಲದೆ ಇರೋ ಒಂದು ಭಗವಂತನಿಂದ ಬಂದಿರುವಂಥದ್ದು. ಅದೇ ಆ 4 ದೋಷಗಳು ಇಲ್ಲದೆ ಇರೋ
ಅನುಭವ ವ್ಯಕ್ತಿಗಳು, ಶುದ್ಧ ಭಕ್ತರು ಅವರಿಂದ ಪ್ರಸ್ತಾಪಿಸಿದಂಥದ್ದು. ಆ ಒಂದು ಜ್ಞಾನವನ್ನು ನಾವು ಪಡಿಬೇಕು ನಾವು. ಸೊ 4 ದೋಷಗಳು ನಮಗೆಲ್ಲರಿಗೂ ಅಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ನಾವು ನೋಡ್ತಾ ಇರೋ ಕಣ್ಣುಗಳು ಅಪರಿಪೂರ್ಣ, ನಾವು ಕೇಳ್ತಾ ಇರೋ ಕಿವಿಗಳು ಅಪರಿಪೂರ್ಣ. ಯಾವುದೇ ಇಂದ್ರಿಯ ಜ್ಞಾನವನ್ನು ಪಡಿತಾ ಇದ್ದೀವಿ ನಮ್ಮ ಇಂದ್ರಿಯ ಮೂಲಕ ಅಪರಿಪೂರ್ಣವಾದ, ಯಾಕಂದ್ರೆ ಇಂದ್ರಿಯಗಳು ಅಪರಿಪೂರ್ಣ. ನಂತರ ನಮಗೆ ನಾವು ಭ್ರಾಂತಿಯಲ್ಲಿದ್ದೇವೆ, ನಾವು ದೇಹ ಅಂತ ಭಾವನೆ ಮಾಡಿಕೊಂಡು ದೇಹದ ಭ್ರಮೆಯಲ್ಲಿದ್ದೇವೆ ನಾವು. ಮೂರನೆಯದಾಗಿ ನಾವು ತಪ್ಪುಗಳು ಮಾಡ್ತಾ ಇರ್ತೇವೆ, ತಪ್ಪು ಮಾಡಿದ್ದೇ ತಪ್ಪುಗಳು ಮಾಡ್ತಾ ಇರ್ತೇವೆ. 4ನೇದು ಇದೆಲ್ಲ ಮಾಡ್ತಾ ಇದ್ರು ನಾವು ಹೇಳ್ತೇವೆ ಇಲ್ಲ ನಾನು ಹೇಳೋದು ಸರಿ, ನನಗೆ ನನ್ನ ಅಭಿಪ್ರಾಯದಲ್ಲಿ ಇದು ಸರಿ. ಸೊ ನಾವು ಇದೆಲ್ಲ ದೋಷಗಳು ಇಟ್ಕೊಂಡಿರುವಾಗ ನಮ್ಮ ಅಭಿಪ್ರಾಯಗಳು ನಮ್ಮ ಇದು ಏನು ಬೆಲೆ ಇದೆ ಅದಕ್ಕೆ ಹೇಳ್ತಾರೆ ವಂಚನಾ ಪ್ರವೃತ್ತಿ ಅಂತ. ಸೊ ಈ 4 ದೋಷಗಳು ಪ್ರತಿಯೊಂದು ಬದ್ಧ ಜೀವಿಗಿರೋದ್ರಿಂದ ಅದು ಯಾವುದೇ ಒಂದು ಸಿದ್ಧಾಂತವನ್ನು ಮಂಡಿಸಿದ್ರು ಅದು ಅಪರಿಪೂರ್ಣವೇ. ಆದರೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಒಂದು ರೀತಿಯಲ್ಲಿ ಪ್ರಭುಪಾದರು ಹೇಳ್ತಾರೆ, ಇವರು ಯಾರು ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ ಅನ್ಸುತ್ತೆ, ಅವ್ರು ಹೇಳ್ತಾರೆ ಈ ಬ್ರಹ್ಮದೇವರು ಸುಪ್ರೀಂ ಕೋರ್ಟ್ ಇದ್ದಾಗೆ. ಯಾಕಂದ್ರೆ ವೈದಿಕ ಶಾಸ್ತ್ರದಲ್ಲಿ, ವೈದಿಕ ಸಾಹಿತ್ಯದಲ್ಲಿ ಅವರಿಗೆ ಮೊದಲಿಗೆ ಭಗವಂತನು ವೇದಜ್ಞಾನವನ್ನು ಕೊಡೋದು, ನಂತರ ವೇದಜ್ಞಾನವನ್ನು ಅವರು ನಾರದರಿಗೆ, ಮತ್ತೆ ನಾರದರಿಂದ ಹಾಗೆ ಗುರುಷ್ಯ ಪರಂಪರೆ ಬರುವಂತಹದ್ದು. ಸೊ ಹೇಗೆ ಹೇಳ್ತಾರೆ, ನ್ಯಾಯಾಲಯ ನಮ್ಮಲ್ಲೂ ಕೆಳಗೆ ಮೇಲೆ ನ್ಯಾಯಾಲಯಗಳಿರುತ್ತೆ. ಕೆಳಮಟ್ಟ ನ್ಯಾಯಾಲಯ ತಾಲೂಕ್ ಲೆವೆಲ್, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್, ಮತ್ತೆ ಹೈಕೋರ್ಟ್, ಮತ್ತೆ ಸುಪ್ರೀಂ ಕೋರ್ಟ್. ಸೊ ಹಾಗೆ ಹೋಗುವಂತಾಗ ಈ ಬ್ರಹ್ಮದೇವರು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋ ತರೀಕೆ. ಸೊ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಅಲ್ಲಿ ಚೀಫ್ ಜಸ್ಟಿಸ್ ಹೇಳೋ ರೀತಿಯಲ್ಲಿ ಅವರು ಹೀಗೆ ಹೇಳ್ತಾ ಇದ್ದಾರೆ. ಸೊ ಅವ್ರು ಹೇಳೋದ್ರಿಂದ ನಾವೇನು ವಾಸ್ತವಿಕ ಜ್ಞಾನ, ಭಗವಂತನಂದ್ರೆ ಯಾರು, ಅವನ ರೂಪ ಹೇಗೆ, ಅವನ ಚಟುವಟಿಕೆಗಳು ಹೇಗೆ, ಈ ಜಗತ್ತು ಹೇಗೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ನಮ್ಮ ಶಕ್ತಿಯಿಂದ ಅಸಾಧ್ಯವಾದದ್ದು. ಈ ಬ್ರಹ್ಮಾಂಡದ ಬ್ರಹ್ಮದೇವರು ಇದರಾಚೆಗಿನ ಇತರ ಅನೇಕ ಬ್ರಹ್ಮಾಂಡಗಳ ಬ್ರಹ್ಮರಿಗಿಂತ ಚಿಕ್ಕವರು, ಆದರೆ ಇವರು ಯಾರೂ ದೇವೋತ್ತಮ ಪುರುಷನಿಗೆ ಸಮರಲ್ಲ ಎಂದು ಅಪೌರುಷೇಯ ಧರ್ಮ ಗ್ರಂಥಗಳಿಂದ ತಿಳಿದು ಬರುತ್ತದೆ. ಸೊ ಒಬ್ಬ ಬ್ರಹ್ಮದೇವರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ತರ ಅನಂತ ಕೋಟಿ ಬ್ರಹ್ಮರಿದ್ದಾರೆ. ಓಕೆ, ಅನೇಕ ಸಲ ಇಲ್ಲಿನ ಭಾವಾರ್ಥಗಳಲ್ಲಿ ಸ್ಥಿರಪಡಿಸಲು ಯತ್ನಿಸಿರುವಂತೆ ಬ್ರಹ್ಮನ ಮಟ್ಟದವರು ಸೇರಿದಂತೆ ಯಾವ ಜೀವಿಯು ಭಗವಂತನೊಡನೆ ತಾನು ಸಮಾನ ಎಂದು ಹೇಳಿಕೊಳ್ಳಲಾಗದು. ಸೊ ಇದು ಹೇಳ್ತಾರೆ, ಎಸ್ತು ನಾರಾಯಣಂ ದೇವಂ ಬ್ರಹ್ಮರುದ್ರಾದಿ ವೀಕ್ಷಿತೈ ಸಮತ್ವೇನ ವೀಕ್ಷಿತ ಸಪಾಷಾಂಡಿ ಭವೇ ಧ್ರುವಂ. ಸೊ ಇಲ್ಲಿ ಹೇಳ್ತಾರೆ, ಒಮ್ಮೊಮ್ಮೆ ನಾವು ತುಂಬಾ ಒಬ್ಬ ಶಕ್ತಿವಂತವಾದ ಒಬ್ಬ ವ್ಯಕ್ತಿ ಏನಾದರೂ ಒಂದು ಚಮತ್ಕಾರವನ್ನು ತೋರಿಸಿದ್ರೆ, ಇನ್ನೇನಾದರೂ ಒಂದು ಸಾಧನೆ ಮಾಡಿದ್ರೆ ಅವರನ್ನು ನಾವು ದೇವತಾ ಪುರುಷ, ಅವರು ದೇವರು, ಅವ್ರ ದೇವರ ಅವತಾರ ಅಂತ ಅವರಿಗೆ ಅಸ್ಥಾನವನ್ನು ಕೊಡೋದು ನೋಡ್ತೇವೆ ಈ ಭೌತಿಕ ಜಗತ್ತಿನಲ್ಲಿ. ಸೊ ಹೀಗೆ ಹೇಳೋದ್ರಲ್ಲಿ ಬ್ರಹ್ಮ ಶಿವ ಅಂತ ಒಂದು ಮಹಾನ್ ವ್ಯಕ್ತಿಗಳು, ಅಂತ ಒಂದು ಮಹಾನ್ ದೇವತರು, ಅವರನ್ನು ಕೂಡ ನಾವು ವಿಷ್ಣುವಿಗೆ ಸಮಾನವಾಗಿ ನೋಡಬಾರದು ಅಂತ ಶಾಸ್ತ್ರದ ಮಾತು ಇದೆ. ಸೊ ಹಾಗಿರುವಾಗ ಇಲ್ಲಿ ಈಗ ನಾವು ಇಲ್ಲಿ ಭೌತಿಕ ಜಗತ್ತಿನಲ್ಲೇ ನಮ್ಮ ಒಂದು ಅನುಭವದಲ್ಲೇ ಯಾರಾದರೂ ಒಬ್ಬರನ್ನ ದೇವರು ಅಂತ ಹೇಳೋದು, ದೇವರನ್ನ ಅವತಾರ ಅಂತ ಹೇಳೋದು, ಇದು ತುಂಬಾ ದೊಡ್ಡ ಒಂದು ಅಜ್ಞಾನ ಅಂತಾನೆ ಹೇಳ್ಬೇಕು ನಾವು. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಬ್ರಹ್ಮನು ಸರ್ವಶಕ್ತನೆಂದು ನಾರದರ ಮನದಲ್ಲಿ ಮೂಡುವ ಸಂದೇಹವು ಕೂಪಮಂಡುಕಗಳಿಗೆ ದೇವೋತ್ತಮ ಪುರುಷ ಅನನ್ಯತೆಯನ್ನು ತಪ್ಪಾಗಿ ಗ್ರಹಿಸಿ ದಿಗ್ಭ್ರಾಂತರಾಗದಿರಲು ಒಂದು ಪಾಠವಾಗಿದೆ. ಬ್ರಹ್ಮನಂತಹ ವ್ಯಕ್ತಿಗೆ ಹೋಲಿಸಿದಾಗ ಕೂಡ ತಾವೇ ದೇವರು ಅಥವಾ ದೇವರ ಅವತಾರ ತಪ್ಪಾಗಿ ಗ್ರಹಿಸುವ ಬಗ್ಗೆ ಹೇಳುವುದೇನಿದೆ? ಆಮೇಲೆ ಕೊನೆಗೆ ಇಲ್ಲಿ ಹೇಳ್ತಾ ಇರೋದು, ಒಮ್ಮೊಮ್ಮೆ ಇದೆ ಈ ರೀತಿಯಲ್ಲಿ ಒಬ್ಬರನ್ನ ದೇವರು ಅಂತ ಅವರ ಮರಣ ನಂತರ ನಾವು ಅವರನ್ನ ಆ ಸ್ಥಾನಕ್ಕೆ ಸೇರಿಸೋ ರೀತಿಯಲ್ಲಿ ಇದೆ, ಆಂಥ್ರೋಪೋಮಾರ್ಫಿಸಮ್ ಅಂತ ನಾವು ಹೇಳ್ತಾರೆ ಇದಕ್ಕೆ. ಸೊ ಹಾಗೆ ಹೇಳೋದು, ಹಿಂದೆ ಶ್ರೀಕೃಷ್ಣನು ಕೂಡ ಒಬ್ಬ ವ್ಯಕ್ತಿ, ಸಾಧಾರಣ ವ್ಯಕ್ತಿ, ನಂತರ ಮರಣ ನಂತರ ಅವನನ್ನು ನಾವು ದೇವರಾಗಿ ಹೇಳಿದ್ವಿ. ಶ್ರೀರಾಮಚಂದ್ರನು ಹಾಗೆ, ಅವರನ್ನು ಕೂಡ ತಮ್ಮ ಭಗವಂತನ ಮರಣ ಇಲ್ಲ ಆದ್ರೂ ಕೂಡ ಈ ಹೇಳೋದು ಆ ವ್ಯಕ್ತಿಗಳ ವಾದ ಏನಂದ್ರೆ ಅವರನ್ನು ನಾವು ದೇವರಾಗಿ ಮಾಡಿಬಿಟ್ವಿ. ಶ್ರೀರಾಮಚಂದ್ರನ ಆಗ್ಬೋದು, ಶ್ರೀಕೃಷ್ಣನ ಆಗ್ಬೋದು, ಆ ರೀತಿ ನಾವು ನಂಬಿಕೆ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲ, ಭಗವಂತನನ್ನು ಹೀಗೆ ಸೃಷ್ಟಿ ಮಾಡೋದಲ್ಲ ಅಂತ ಶ್ರೀಲ ಪ್ರಭುಪಾದರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳೋದು, ಜನರು ಒಬ್ಬ ಮಹಾನುಭಾವನನ್ನು ಮರಣೋತ್ತರ ವೀರ ಪೂಜೆಯಂತೆ ದೇವರೆಂದು ಪೂಜಿಸಿದಲ್ಲಿ ಅಂತಹ ವೀರ ಪೂಜೆಯಿಂದ ಯಾರೂ ಮಾರ್ಗಭ್ರಷ್ಟರಾಗಬಾರದು. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಶ್ರೀರಾಮನ ಹಾಗೆ ಎಷ್ಟೋ ಜನ ಮಹಾರಾಜರಿದ್ದರು,
ನಾವು ವೈದಿಕ ಸಾಹಿತ್ಯದಲ್ಲಿ ನೋಡಿದ್ರೆ ಬಹಳ ಜನ ಇದ್ದಾರೆ, ನೂರಾರು ಸಾವಿರಾರು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಅವರು ಕೂಡ ಆಳ್ವಿಕೆ ನಡೆಸಿದ್ರು. ಆದ್ರೆ ಹಾಗಾಗಿ ಅವ್ರನ್ನೆಲ್ಲರನ್ನೂ ನಾವು ದೇವರು ಅಂತ ಭಾವಿಸ್ತೇವಾ? ಇಲ್ಲ. ಯಾಕೆ? ನಾವು ಶ್ರೀರಾಮಚಂದ್ರನ ಒಬ್ಬನನ್ನೇ ನಾವು ಪರಮ ಪುರುಷನೆಂದು ಒಪ್ತೇವೆ. ಸೊ ಅದೇ ರೀತಿಯಲ್ಲಿ ಶ್ರೀಕೃಷ್ಣನ ರೀತಿಯಲ್ಲೂ ಕೂಡ ಎಷ್ಟೋ ಜನ ಇದ್ದರು. ಸೊ ಆದ್ರೆ ಹೇಳ್ತಾರೆ, ಶ್ರೀಕೃಷ್ಣನ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಅದೇ ಸಮಯದಲ್ಲಿ ಧರ್ಮರಾಜರಿದ್ದಾರೆ. ಧರ್ಮರಾಜರು ಅವರು ಕೂಡ ಶ್ರೀರಾಮಚಂದ್ರರಂತೆ ಅವರು ಕೂಡ ತುಂಬಾ ಮೇಧಾವಿಗಳು. ಹೇಳ್ತಾರೆ, ಏನು ರಾಮರಾಜ್ಯಕ್ಕಿಂತ ಕಡಿಮೆ ಇಲ್ಲ ಯುಧಿಷ್ಠಿರ ಮಹಾರಾಜರು ಆಳ್ವಿಕೆ ಮಾಡುವಾಗ. ಯುಧಿಷ್ಠಿರ ಎಲ್ಲ ರಾಜರ್ಷಿಗಳು ಅಂತ ಕರೆಯೋದು ಇವ್ರನ್ನೆಲ್ಲ. ಸೊ ಈ ರಾಜರ್ಷಿಗಳು ಆಳ್ವಿಕೆ ಮಾಡೋದ್ರಿಂದ ಯುಧಿಷ್ಠಿರ ಮಹಾರಾಜರನ್ನ ನಾವು ದೇವರು ಅಂತ ನಾವು ಒಪ್ತೇವ? ನಾವು ಇಲ್ಲ. ಯುಧಿಷ್ಠಿರ ಮಹಾರಾಜರನ್ನ ಇಂದಿಗೂ ನಾವು ದೇವರು ಅಂತ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂದ್ರೆ ವ್ಯತ್ಯಾಸ ಇದೆ. ಎಷ್ಟಾದ್ರೂ ಕೂಡ ಯುಧಿಷ್ಠಿರ ಮಹಾರಾಜರು ಒಬ್ಬ ಜೀವಾತ್ಮ, ಶ್ರೀರಾಮಚಂದ್ರನು ಪರಮಪುರುಷ, ವಿಷ್ಣು, ಕೃಷ್ಣನ್ ಕೂಡ ವಿಷ್ಣು ತತ್ವ, ಅವರು ಜೀವತತ್ವ ಅಲ್ಲ. ಸೊ ಹಾಗೆ ಇಲ್ಲಿ ಇನ್ನ ಒಂದು ಚೆನ್ನಾಗಿ ಆಚಾರ್ಯರು ಹೇಳ್ತಾ ಇರೋದು, ಶ್ರೀಕೃಷ್ಣನ ಸಮಯದಲ್ಲಿ ಯುಧಿಷ್ಠಿರ ಮಹಾರಾಜನು ಒಮ್ಮೆ ಸುಳ್ಳು ಹೇಳಿಲ್ಲ. ಕೃಷ್ಣನೇ ಹೇಳಿದಾಗ್ಲೂ ಕೂಡ ಅವರು ಇಲ್ಲ, ಹೇಗೆ ಸುಳ್ಳು ಹೇಳಕ್ ಸಾಧ್ಯ? ನಾನು ನನ್ನ ಗುರು ದ್ರೋಣಾಚಾರ್ಯರ ಮಗ ಸತ್ತಿದ್ದಾನೆ ಅಂತ ಹೇಗೆ ಸುಳ್ಳು ಹೇಳಕ್ ಸಾಧ್ಯ ನಾನು? ಅಂದ್ರೆ ಅಲ್ಲಿ ತೋರಿಸಿದ್ದು ಶ್ರೀಕೃಷ್ಣನಿಗಿಂತ ದೊಡ್ಡ ನೀತಿವಂತ. ಸೊ ನೀತಿವಂತರಲ್ಲಿ ಭಗವಂತನು ಅಂದ್ರೆ ಎಲ್ಲದರಲ್ಲೂ ಶ್ರೇಷ್ಠನಾದವನು. ಸೊ ಈ ರೀತಿಯಲ್ಲಿ ನೋಡಿದ್ರೆ ಇದು ಕೃಷ್ಣನಿಗಿಂತ ಹೆಚ್ಚು ನೀತಿವಂತ ಧರ್ಮರಾಜನು. ಸೊ ಶ್ರೀಕೃಷ್ಣನಿಗಿಂತ ದೊಡ್ಡ ವ್ಯಕ್ತಿ, ಅವರೇ ದೇವರು ಇಲ್ಲ. ನಾವು ಯುಧಿಷ್ಠಿರ ಮಹಾರಾಜನ ದೇವರು ಅಂತ ಒಪ್ಪೋದಿಲ್ಲ, ಶ್ರೀಕೃಷ್ಣನೇ ದೇವರು ಅಂತ ಒಪ್ತೇವೆ. ಯಾಕೆ ಹೋಗ್ತೀವಿ ನಾವು? ಸೊ ಇಲ್ಲಿ ಆಚಾರ್ಯರ ವಾದದಲ್ಲಿ ನಮ್ಗೆ ಒಂದು ಅರ್ಥ ಮಾಡಿಸ್ತಾ ಇರೋದು, ಭಗವಂತನನ್ನು ಯಾರು ಕೂಡ ಈ ತರ ಚುನಾಯಿಸೋದು, ಅವರ ಜೀವಾವಧಿ ನಂತರ ಅವರನ್ನು ದೇವರು ಅಂತ ಮಾಡೋದು ಅಂತ ಅಲ್ಲ. ಭಗವಂತನು ಯಾವಾಗಲೂ ಭಗವಂತನೇ, ಜೀವಿಗಳು ಯಾವಾಗಲೂ ಜೀವಿಗಳೇ. ಆ ವ್ಯತ್ಯಾಸ ಯಾವಾಗಲೂ ಕೂಡ ಇದ್ದೇ ಇದೆ. ನಿತ್ಯೋ ನಿತ್ಯಾನಾಂ ಚೇತನಾನ ಏಕೋಯೋ ಬಹುನಾಂ ವಿದದಾತಿ ಕಾಮ. ನಾವು ನಿತ್ಯ ಜೀವಿಗಳು, ಭಗವಂತನು ನಿತ್ಯ ಜೀವಿ, ಆದರೆ ಅವನು ನಮ್ಮನ್ನು ಪರಿಪಾಲಿಸುವ ಒಬ್ಬನೇ ಏಕ, ನಾವು ಬಹಳ ಜನ ನಾವು. ಸೊ ಈ ವ್ಯತ್ಯಾಸ ಯಾವಾಗಲೂ ಇದ್ದೇ ಇದೆ ಅಂತ. ಸೊ ಒಮ್ಮೆ ಈ ತರ ಜನರು ಹೇಳೋದಿದೆ ಈ ತರ. ಸೊ ಈಗಲೂ ಕೂಡ ಯಾರಾದರೂ ಸ್ವಲ್ಪ ವರ್ಷಗಳ ಹಿಂದೆ ಅವರ ಒಂದು ಜೀವನದ ನಂತರ ಅವರ ದೇವರು ಅವರ ಮಂದಿರ ಸೃಷ್ಟಿ ಮಾಡಿ ಅವರ ಪೂಜೆ ಮಾಡೋದಾಗ್ಬೋದು, ಅಲ್ಲಿ ಒಂದು ವಾರದಲ್ಲಿ ಒಮ್ಮೆ ಒಂದು ದಿವಸ ಅವರ ಪೂಜೆಗೆ ಅಂತ ಸೀಮಿತರಾಗಿ ಇಡ್ಬೋದು. ಈ ತರ ಎಲ್ಲ ಕ್ರಮಗಳನ್ನು ನೋಡ್ತೇವೆ ನಾವು. ಯಾಕೆ ಅಂದ್ರೆ ಇಲ್ಲ ಅವರ ಜೀವನದಲ್ಲಿ ಅವರು ಈ ರೀತಿಯ ಆ ರೀತಿಯ ಒಂದು ಚಟುವಟಿಕೆಗಳು ಮಾಡಿದ್ರು, ಹಾಗೆ ನಾವು ಅವ್ರನ್ನ ದೇವರು ಅಂತ ನಂಬುತ್ತೇವೆ. ಇಲ್ಲ, ಈ ರೀತಿಯಲ್ಲಿ ದೇವರನ್ನು ನಂಬೋದಂತಲ್ಲ. ದೇವರು ಇಲ್ಲಿ ಯಾರು ಅಂತ ನಾವು ಭಾಗವತ ಗ್ರಂಥದಿಂದ, ಈ ತರ ಬ್ರಹ್ಮದೇವರಂತ ಒಬ್ಬ ವ್ಯಕ್ತಿಗಳಿಂದ ತಿಳ್ಕೊಳ್ಬೇಕು ನಾವು. ಇದು ಪ್ರಜಾಪ್ರಭುತ್ವ, ಹೀಗೆ ಒಬ್ಬರ ದೇವರನ್ನು ಕೂಡ ಸೃಷ್ಟಿ ಮಾಡೋದಂತಲ್ಲ. ಪರಮ ಆಚಾರ್ಯರುಗಳು ಮಹಾರಾಜ ಯುಧಿಷ್ಠಿರನನ್ನು ಧರ್ಮಶ್ರದ್ಧೆಯುಳ್ಳ ಪುಣ್ಯ ಪುರುಷನೆಂದು ಬೆಲೆ ಕಟ್ಟಿದ್ದಾರೆ. ಆದರೆ ಶ್ರೀರಾಮಚಂದ್ರ ಅಥವಾ ಶ್ರೀಕೃಷ್ಣನನ್ನು ದೇವೋತ್ತಮ ಪುರುಷನೆಂದು ಅಂಗೀಕರಿಸಿದ್ದಾರೆ. ಭಗವಂತನು ಎಲ್ಲ ಸಂದರ್ಭ ಸನ್ನಿವೇಶಗಳಲ್ಲೂ ವಿಭಿನ್ನ ಸ್ವರೂಪನಾಗಿದ್ದಾನೆ. ಮನುಷ್ಯತ್ವ ಆರೋಪಣೆಯ ಯಾವ ಕಲ್ಪನೆಯೂ ಅವನಿಗೆ ಅನ್ವಯಿಸದು. ಭಗವಂತ ಯಾವಾಗಲೂ ಭಗವಂತನೇ. ಸಾಮಾನ್ಯ ಜೀವಿ ಎಂದಿಗೂ ಅವನಿಗೆ ಸಮನಾಗಲಾರನು. ಸೊ ಆಚಾರ್ಯರು ಶ್ರೀಲ ಪ್ರಭುಪಾದರು ಇಲ್ಲಿ ಬ್ರಹ್ಮದೇವರು ಹೇಳಿದಾಗೆ ಅವರ ಹೆಜ್ಜೆಗಳಲ್ಲಿ, ಸೊ ಭಗವಂತನು ಶ್ರೀಕೃಷ್ಣನು ವಿಭಿನ್ನನು. ನಾವು ಭಗವಂತನ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ತಪಸ್ಸೆ ಮಾಡೋ, ನಾವು ಇನ್ನೊಂದು ಮಾಡೋ, ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ಒಂದು ಚಿಕ್ಕ ಕಣ, ಭಗವಂತನ ನಿತ್ಯ ಸೇವಕರು. ಅದು ನಮ್ಮ ನಿಜವಾದ ಸ್ಥಿತಿ. ಓಕೆ, ನೆಕ್ಸ್ಟ್ ಒನ್ ಓದೋಣ ಶ್ಲೋಕ. ಯೇನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋ ಅಗ್ನಿರ್ಯಥಾ ಸೋಮೋ ಯದರ್ಕ್ಷ ಗ್ರಹತಾರಕಾಃ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ
रोचयाम्यहम् यथार्को अग्निर्यथा सोमो यथा सोमो यतर्क्षग्रहतारकाः विमला माताजी ओदी श्लोक येन विश्वं रोचितं रोचयाम्यहम् यतोऽग्निर्यथा सोमो यक्षग्रहतारकम्। हरे कृष्ण प्रभुजी। हरे कृष्ण माताजी जयशीला माताजी ನೀವು ಓದಿ ಶ್ಲೋಕ प्रभुजी। येन स्वरोचिषा विश्वं रोचितं रोचयाम्यहम् यथार्कोऽग्निर्यथा सोमो यथार्कस्वग्रहतारकाः। ಲತಾ ಮಾತಾಜಿ ನೀವು ಓದಿ हरे कृष्ण प्रभु जी। येन स्वरोचिता विश्वं रोचं रोचं याम्यहं यथा कोरग्निता सोवे यथा यशग्रहक तारक। हरे कृष्ण हरे प्रभु जी। कृष्ण माताजी ವೀಣಾ ಗೌಡ ಮಾತಾಜಿ ನೀವು ಓದಿ ಮಾತಾಜಿ हरे कृष्ण माता प्रभु जी। रोचिषा विश्वं रोचितं रोचयाम्यहं यथार्कोऽग्नि यथा सोमो यथाक्षग्रहतारकः। हरे कृष्ण प्रभु जी। हरे कृष्ण माताजी ललिता माताजी ನೀವು ಓದಿ ನಾನೆಲ್ಲ ಪ್ರಭುಜಿ ಲಲಿತಾ ಶೆಟ್ಟಿ ಮಾತಾಜಿ ಓದಿ ಮಾತಾಜಿ ಓಕೆ ಏನ ಸ್ವರೋಚಿಷ ವಿಶ್ವಂ ರೋಚಿತಂ रोचयाम्यहं यथा अर्क अग्नि यतः सोमः यथा वृक्षग्रहतारकः। ಅರುಂಧತಿ ರಾವ್ ಮಾತಾಜಿ ನೀವು ಓದಿ ಶ್ಲೋಕ येन स्वरोचिषा विश्वं रोचितं रोचयाम्यहं यथार्कोऽग्निर्यथा सोमो यथाक्षग्रहतारकाः। हरे कृष्ण प्रभु। हरे कृष्ण माताजी विजयश्री माताजी ನೀವು ಓದಿ ಶ್ಲೋಕ हरे कृष्ण प्रभु जी। येन स्वरोचिषा विश्वं रोचितं रोचयाम्यहं यथार्कोऽग्निर्यथा सोमो यथार्कग्रहतारकाः। हरे कृष्ण प्रभु जी। हरे कृष्ण माताजी ಶಶಿಕಲಾ ಮಾತಾಜಿ ನೀವು ಓದಿ ಶ್ಲೋಕ हरे कृष्ण। येन स्वरोचिषा विश्वं रोचितं रोचयाम्यहं यथार्कोऽग्निर्यथा सोमो यथाक्षग्रहकातारकाः। हरे कृष्ण प्रभु जी। हरे कृष्ण माताजी ಗೀತಾ ಮಾತಾಜಿ ನೀವು ಓದಿ ಶ್ಲೋಕ हरे कृष्ण गुरुजी। येन स्वरोजिषा विश्वं रोचितं रोचयाम्यहं यथार्कोऽग्निर्यथा सोमो यथाक्षग्रहतारका। हरे कृष्ण। हरे कृष्ण ಶಿವ ಚಿದಂಬರ ಪ್ರಭುಜಿ ನೀವು ಪದಾರ್ಥ ಅನುವಾದ ಓದ್ತೀರಾ ಪದಾರ್ಥ ಅನುವಾದ ಓದಿ ಪ್ರಭುಜಿ ಸ್ವರೋಚಿಷ ಸ್ವಪ್ರಕಾಶದಿಂದ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಪ್ರಭು ಹೇಳಿ ವಿಶ್ವಂ ಪ್ರಪಂಚವೆಲ್ಲವನ್ನು ರೋಚಿತಂ ಆಗಲೇ ಶಕ್ತಿಯುತವಾಗಿ ಸೃಷ್ಟಿಸಿದ ರೋಚಯಾಮಿ ವ್ಯಕ್ತಪಡಿಸುತ್ತೇನೆ ಅಹಂ ನಾನು ಯಥಾ ಹೇಗೆ ಅರ್ಕಃ ಸೂರ್ಯನು ಅಗ್ನಿ ಬೆಂಕಿಯು ಯಥಾ ಹೇಗೆ ಸೋಮಃ ಚಂದ್ರನು ಯಥಾ ಅದರಂತೆಯೇ ವೃಕ್ಷ ಬಾಂದಳವು ಗ್ರಹಗಳು ತಾರಕಾಹ ನಕ್ಷತ್ರಗಳು. ಅನುವಾದ: ಸೂರ್ಯನು ತನ್ನ ಪ್ರಕಾಶವನ್ನು ಹೊಮ್ಮಿಸಿದ ನಂತರವೇ ಚಂದ್ರ, ಗಗನಮಂಡಲ, ಪ್ರಭಾವಿ ಗ್ರಹಗಳು, ಮಿನುಗುವ ನಕ್ಷತ್ರಗಳು ತಮ್ಮ ಪ್ರಕಾಶವನ್ನು ಸೂಸುತ್ತವೆ. ಅದೇ ರೀತಿ ಭಗವಂತನು ಬ್ರಹ್ಮಜ್ಯೋತಿ ಎಂಬ ತನ್ನ ದೇಹ ಪ್ರಭೆಯಿಂದ ಸೃಷ್ಟಿ ಮಾಡಿದ ನಂತರ ತಾನು ಸೃಷ್ಟಿ ಕಾರ್ಯವನ್ನು ಮಾಡುತ್ತೇನೆ.
ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದ. ಆಶಾ ಮಾತಾಜಿ, ನೀವು ಭಾವಾರ್ಥ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಸೃಷ್ಟಿ ಕಾರ್ಯದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನೇ ಪರಮಾಧಿಕಾರಿಯಲ್ಲ ಎಂಬ ಭಾವನೆಯು ಸರಿಯಾದುದೆಂದು ಬ್ರಹ್ಮದೇವರು ನಾರದರಿಗೆ ತಿಳಿಸಿದರು. ಕೆಲವೊಮ್ಮೆ ಅಲ್ಪಮತಿಗಳು ಬ್ರಹ್ಮನೇ ಕಾರಣನೂ ಎಂಬ ಮೂಢ ಭಾವನೆಯನ್ನು ಹೊಂದಿರುತ್ತಾರೆ. ಆದರೆ ನಾರದರು ಬ್ರಹ್ಮಾಂಡದ ಪರಮಾಧಿಕಾರಿಯಾದ ಬ್ರಹ್ಮನ ಹೇಳಿಕೆಗಳಿಂದಲೇ ಈ ವಿಷಯದಲ್ಲಿ ಸೃಷ್ಟೀಕರಣ ಬಯಸಿದರು. ರಾಷ್ಟ್ರವೊಂದರ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನವೇ ಅಂತಿಮವಾಗಿರುವಂತೆ ವೇದಜ್ಞಾನ ಸಂಪಾದನೆಯ ಪ್ರಕ್ರಿಯೆಯಲ್ಲಿ ಬ್ರಹ್ಮಾಂಡದ ಪರಮಾಧಿಕಾರಿಯಾದ ಬ್ರಹ್ಮನ ತೀರ್ಪೇ ಕೊನೆಯದು. ನಾವು ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ದೃಢಪಡಿಸಿರುವಂತೆ ನಾರದರು ಮುಕ್ತಾತ್ಮರು. ಆದ್ದರಿಂದ ಅವರು ಸುಳ್ಳು ದೇವರುಗಳನ್ನು ಅಥವಾ ತಮ್ಮದೇ ದೇವರುಗಳನ್ನು ಒಪ್ಪಿಕೊಳ್ಳುವಂತಹ ಅಲ್ಪಮತಿಗಳಲ್ಲಿ ಒಬ್ಬರಾಗಿರಲಿಲ್ಲ. ಅವರು ಅಲ್ಪಜ್ಞಾನಿಯಂತೆ ತೋರಿಸಿಕೊಂಡರು. ಪರಮಾಧಿಕಾರಿಯಿಂದ ಸೃಷ್ಟೀಕರಣ ಬಯಸಿ ಬುದ್ಧಿವಂತಿಕೆಯಿಂದ ಸಂದೇಹವೊಂದನ್ನು ಮಂಡಿಸಿದರು. ಅದರಿಂದ ವಿಷಯ ತಿಳಿದವರು ಅದನ್ನು ತಿಳಿದುಕೊಳ್ಳಬಹುದು ಹಾಗೂ ಸೃಷ್ಟಿ ಮತ್ತು ಸೃಷ್ಟಿಕರ್ತನನ್ನು ಕುರಿತ ಸೂಕ್ಷ್ಮಗಳನ್ನು ಅರಿತುಕೊಳ್ಳಬಹುದಾಗಿದೆ. ಸ್ವಲ್ಪ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶ್ವೇತಾ ಕುಲಕರ್ಣಿ ಮತ್ತು ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಈ ಶ್ಲೋಕದಲ್ಲಿ ಬ್ರಹ್ಮನು ಅಜ್ಞಾನಿಗಳ ತಪ್ಪು ಭಾವನೆಯನ್ನು ನಿವಾರಿಸುತ್ತಾನೆ ಹಾಗೂ ಭಗವಾನ್ ಶ್ರೀಕೃಷ್ಣನ ಉಜ್ವಲ ಸ್ವಯಂ ಪ್ರಕಾಶದಿಂದ ನೈಜ ದೃಷ್ಟಿಯ ನಂತರವೇ ತಾನು ವೈವಿಧ್ಯಮಯ ಬ್ರಹ್ಮಾಂಡವನ್ನು ಸೃಷ್ಟಿಸಿದನೆಂದು ದೃಢಪಡಿಸುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನು ಪ್ರತ್ಯೇಕವಾದ ಈ ಹೇಳಿಕೆಯಲ್ಲಿ ಈ ರೀತಿ ತಿಳಿಸಿದ್ದಾನೆ. ಯಶ್ಚ ಪ್ರಭಾವತೋ ಜಗದಂಡ ಕೋಟಿಶ್ವೇಶ ವಸುಧಾರಿ ವಿಭೂತಿ ಭಿನ್ನಮ ತದ್ಭಶ್ಯ ನಿಷ್ಕಲ ಮನ ಮಂತರೇಶ ಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ಆದಿ ದೇವೋತ್ತಮ ಪರಮ ಪುರುಷ ಗೋವಿಂದನನ್ನು ಭಜಿಸುತ್ತೇನೆ. ಮನ ದಿವ್ಯ ಶರೀರದ ಪ್ರಭೆಯು ಅನಂತ ಅಳತೆಗೆಟಕಲಾರದು. ಸರ್ವವ್ಯಾಪಿಯಾದ ಬ್ರಹ್ಮಜ್ಯೋತಿಯು ಈ ಬ್ರಹ್ಮಜ್ಯೋತಿಯೇ ವೈವಿಧ್ಯಮಯ ವಾತಾವರಣ ಮತ್ತು ವಿಶಿಷ್ಟ ಜೀವಸ್ಥಿತಿಗಳಿಂದ ಕೂಡಿದಂತಹ ಲೋಕಗಳ ಸೃಷ್ಟಿಗೆ ಕಾರಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ, ನೀವು ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ. ಭಗವದ್ಗೀತೆಯಲ್ಲೂ 14.27 ಇದೇ ಮಾತನ್ನು ಹೇಳಲಾಗಿದೆ. ಭಗವಾನ್ ಶ್ರೀಕೃಷ್ಣ ಬ್ರಹ್ಮ ಜ್ಯೋತಿಯ ಹಿನ್ನೆಲೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ. ನಿರುಕ್ತಿಯಲ್ಲಿ ಅಥವಾ ವೈದಿಕ ನಿಘಂಟಿನಲ್ಲಿ ಪ್ರತಿಷ್ಠಾ ಎನ್ನುವುದಕ್ಕೆ ಸ್ಥಾಪಿಸುವುದು ಯಾವುದೋ ಅದು ಎಂಬ ಅರ್ಥ ಕೊಡಲಾಗಿದೆ. ಆದ್ದರಿಂದ ಬ್ರಹ್ಮಜ್ಯೋತಿ ಸ್ವಾತಂತ್ರ್ಯವಲ್ಲ ಅಥವಾ ಸ್ವಯಂ ಪರಿಪೂರ್ಣವೂ ಅಲ್ಲ. ಅಂತಿಮವಾಗಿ ಭಗವಾನ್ ಶ್ರೀಕೃಷ್ಣನೇ ಬ್ರಹ್ಮ ಜ್ಯೋತಿಯ ಸೃಷ್ಟಿಕರ್ತನು. ಈ ಶ್ಲೋಕದಲ್ಲಿ ಸ್ವರೋಚಿಷ ಅಥವಾ ಭಗವಂತನ ದಿವ್ಯ ಶರೀರದ ಪ್ರಭೆ ಎಂದು ಹೇಳಲಾಗಿದೆ. ಈ ಬ್ರಹ್ಮ ಜ್ಯೋತಿಯು ಸರ್ವವ್ಯಾಪಿಯಾಗಿದ್ದು ಅದರ ಸಮರ್ಥ ಶಕ್ತಿಯಿಂದ ಸಕಲ ಸೃಷ್ಟಿಯೂ ಸಾಧ್ಯ. ಆದ್ದರಿಂದಲೇ ಅಸ್ತಿತ್ವದಲ್ಲಿನ ಸಕಲವು ಬ್ರಹ್ಮ ಜ್ಯೋತಿಯಿಂದ ಪೋಷಿತ ಎಂದು ವೇದ ಮಂತ್ರಗಳಲ್ಲಿ ಹೇಳಲಾಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ. ಆದ್ದರಿಂದ ಸಕಲ ಸೃಷ್ಟಿಯ ಸಮರ್ಥ ಬೀಜವು ಬ್ರಹ್ಮಜ್ಯೋತಿ ಮತ್ತು ಅಮಿತವಾದ ಹಾಗೂ ಅಳತೆಗೆ ನಿಲುಕದ ಈ ಬ್ರಹ್ಮಜ್ಯೋತಿ ಭಗವಂತನಿಂದ ಸ್ಥಾಪಿತವಾದದ್ದು. ಆದ್ದರಿಂದ ಭಗವಂತನೇ ಶ್ರೀಕೃಷ್ಣ ಸಕಲ ಸೃಷ್ಟಿಯ ಪರಮ ಕಾರಣನು. ಅಹಂ ಸರ್ವಸ್ಯ ಪ್ರಭಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಪುಷ್ಪ ಮಾತಾಜಿ, ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ಯಾರೊಬ್ಬನು ಸ್ತುತಿಗೆ ಇತ್ಯಾದಿ ಸಲಕರಣೆಗಳಿಂದ ಕಮ್ಮಾರನ ಹಾಗೆ ಭಗವಂತ ಸೃಷ್ಟಿ ಮಾಡುತ್ತಾನೆಂದು ನಿರೀಕ್ಷಿಸಬಾರದು. ಭಗವಂತ ತನ್ನ ಶಕ್ತಿಗಳಿಂದ ಸೃಷ್ಟಿಸುತ್ತಾನೆ. ಅವನು ಅನಂತಾನಂತ ಶಕ್ತಿಗಳನ್ನು ಹೊಂದಿದ್ದಾನೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಆಲದ ಮರದ ಹಣ್ಣಿನೊಳಗಿನ ಒಂದು ಸಣ್ಣ ಬೀಜಕ್ಕೆ ಹೇಗೆ ದೊಡ್ಡ ಆಲದ ಮರವನ್ನು ಸೃಷ್ಟಿಸುವ ಶಕ್ತಿ ಇದೆಯೋ ಹಾಗೆ ಭಗವಂತನು ತನ್ನ ಸಮರ್ಥ ಬ್ರಹ್ಮಜ್ಯೋತಿ ಸ್ವರೋಚಿಷ ಇಂದ ಬ್ರಹ್ಮಜ್ಯೋತಿಯಿಂದ ಎಲ್ಲಾ ಬಗೆಯ ಬೀಜಗಳನ್ನು ಹರಡುತ್ತಾನೆ. ಬ್ರಹ್ಮನಂತಹವರು ನೀರೆರೆಯುವ ವಿಧಾನದಿಂದ ಈ ಬೀಜಗಳು ಮೊಳೆಯುತ್ತವೆ.
ಬ್ರಹ್ಮನಿಂದ ಬೀಜಗಳನ್ನು ಸೃಷ್ಟಿಸಲಾಗದು. ಆದರೆ ತೋಟದ ಮಾಲಿಯೊಬ್ಬ ನೀರೆರೆಯುವ ಮೂಲಕ ಹೇಗೆ ಗಿಡ ಬಳ್ಳಿ ಮರಗಳನ್ನು ಬೆಳೆಸುವನೋ ಹಾಗೆ ಬ್ರಹ್ಮನು ಬೀಜವನ್ನು ಮರವಾಗಿ ಬೆಳೆಸಬಲ್ಲನು. ಇಲ್ಲಿ ಕೊಡಲಾಗಿರುವ ಸೂರ್ಯನ ದೃಷ್ಟಾಂತವು ತುಂಬಾ ಸಮರ್ಪಕವಾದದ್ದು. ಲೌಕಿಕ ಜಗತ್ತಿನಲ್ಲಿ ಸೂರ್ಯನು ಸಕಲ ಪ್ರಕಾಶಗಳಿಗೆ ಅಂದರೆ ಅಗ್ನಿ, ವಿದ್ಯುತ್ ಶಕ್ತಿ, ಚಂದ್ರ ಕಿರಣಗಳು ಇತ್ಯಾದಿಗಳಿಗೆ ಕಾರಣನು. ಆಕಾಶದಲ್ಲಿನ ಸಕಲ ಜ್ಯೋತಿ ಕಾಯಗಳು ಸೂರ್ಯನ ಸೃಷ್ಟಿಗಳು. ಸೂರ್ಯನು ಬ್ರಹ್ಮಜ್ಯೋತಿಯ ಸೃಷ್ಟಿ ಮತ್ತು ಬ್ರಹ್ಮಜ್ಯೋತಿಯು ಭಗವಂತನ ಪ್ರಭೆ. ಹೀಗೆ ಭಗವಂತನು ಸೃಷ್ಟಿಯ ಅಂತಿಮ ಕಾರಣನು. ಹರೇ ಕೃಷ್ಣ. ಹರೇ ಪ್ರಭುಜಿ. ಸೊ ಇಲ್ಲಿ ಮತ್ತೆ ಬ್ರಹ್ಮದೇವರು ಹೇಳ್ತಾ ಇರೋದು, ನಾನು ಮೂಲ ಸೃಷ್ಟಿಕರ್ತನಲ್ಲ, ನಾನು ಸೆಕೆಂಡರಿ, ಭಗವಂತನ ನಂತರ ಅವನ ಆದೇಶದ ಮೇಲೆ ಅವನ ಕರುಣೆಯಿಂದ ಅವನ ಶಕ್ತಿಯನ್ನೇ ಉಪಯೋಗಿಸಿ ನಾನು ಮಾಡುವಂಥದ್ದು. ಸೊ ಇವ್ರು ಹೇಳ್ತಾರೆ ಹೇಗೆ ಅಂದ್ರೆ, ಏನ ಸ್ವರೋಚಿಷ ವಿಶ್ವಂ. ಸೊ ಭಗವಂತನದು ಮೂಲತಃ ಯಾವುದು ಅವನದು ಹೊಸ ಅವನದೇನು ಯಾವುದು ಯಾರು ಏನ್ ಹೇಳೋದು ಕಾರಣ ಇಲ್ಲ. ಅನಾದಿರ್ ಆದಿರ್ ಗೋವಿಂದ. ಆದರೆ ಬ್ರಹ್ಮದೇವರಿಗೆ ಇದ್ದಾರೆ, ಅವರ ಹಿಂದೆ ಭಗವಂತನಿದ್ದಾನೆ, ಗರ್ಭೋದಕಶಾಹಿ ವಿಷ್ಣು ಇದ್ದಾರೆ ಅವರ ಹಿಂದೆ. ಸೊ ಹೇಳೋದವರು ಈ ಒಂದು ಸಾದೃಶ್ಯ, ಈ ಒಂದು ದೃಷ್ಟಾಂತ ಏನು ಅಂದ್ರೆ, ಸೂರ್ಯನು ಹೇಗೆ ಮೊದಲಿಗೆ ಬೆಳಕನ್ನು ಕೊಡುತ್ತೆ, ನಂತರ ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಬೇರೆ ಗ್ರಹಗಳು, ಬೇರೆ ನಕ್ಷತ್ರಗಳು, ಚಂದ್ರ, ನಕ್ಷತ್ರ ಇವೆಲ್ಲವೂ ಬೆಳಕನ್ನು ಕೊಡ್ತಾವೋ, ಹಾಗೆ ನಾನು ಭಗವಂತನಿಂದನೇ ತೆಗೆದುಕೊಂಡು ಆ ಶಕ್ತಿಯಿಂದ ಇದನ್ನು ಅವ್ರು ಹೇಳ್ತಾ ಇರೋದು, ನಾನು ಮೂಲ ಸೃಷ್ಟಿಕರ್ತ ಶ್ರೀಕೃಷ್ಣನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ನೇರವಾಗಿ. ಸೊ ಆಮೇಲೆ ಅದೇ ನಾವು ನೋಡ್ತಾ ಇರೋ ಹಾಗೆ ಇವರು ಎಲ್ಲ ವೈದಿಕ ಅಧಿಕಾರಿಗಳಲ್ಲಿ ಪರಮೋನ್ನತ. ವೇದಜ್ಞಾನವು ಅವರಿಗೆ ತಿಳಿಸಿದ್ದು. ಸೊ ಅವರಿಗಿಂತ ದೊಡ್ಡ ಅಧಿಕಾರಿ ಇಲ್ಲ, ದೊಡ್ಡ ಆಚಾರ್ಯರಿಲ್ಲ. ಸೊ ಹಾಗೆ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ. ಸೊ ಅವರು ಹೇಳ್ತಾ ಇರೋ ವಿಷಯ ಇಲ್ಲಿ ಶ್ರೀಕೃಷ್ಣನು ದೇವಾದಿ ದೇವ ಪರಮಪುರುಷ ಅಂತ. ಸೊ ಹಾಗೆ ನಾವು ಸ್ವೀಕರಿಸಬೇಕು. ಇನ್ನೊಂದು ನಾವು ಇನ್ಯಾರಾದರೂ ಪೈಪೋಟಿ, ಸೊ ಅವರು ಕೂಡ ದೇವರು ಯಾಕೆ ಇಲ್ಲ, ಇವರು ಕೂಡ ಅಲ್ಲ, ಆಮೇಲೆ ಯಾಕೆ ಭಗವಂತನ ನಿರಾಕಾರ ಸ್ವರೂಪ ಅಲ್ಲ. ನಾವು ನಮ್ಮನ ಅಭಿಪ್ರಾಯಗಳು ನಮ್ಮದು ಸಾವಿರ ಇರ್ಬೋದು. ಆದರೆ ಇಲ್ಲಿ ವೈದಿಕ ಪದ್ಧತಿಯಲ್ಲಿ ಯಾರು ಪರಮೋನ್ನತ ಅಧಿಕಾರಿ ಅಂದ್ರೆ ಬ್ರಹ್ಮದೇವರು ಅಂತ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಮೊದಲು ಈ ವೇದಜ್ಞಾನ ಕೊಟ್ಟದ್ದು. ಸೊ ಅವರೇ ನಂತರ ಮೊದಲ ಶಿಕ್ಷಕರು ಕೂಡ. ಸೊ ಹೇಳ್ತಾರೆ, ಅವರು ವೇದಜ್ಞಾನವನ್ನು ಭಗವಂತರಿಂದ ಪಡೆದು 3 ಸಲ ಮತ್ತೆ ಆ ವೇದ ಗ್ರಂಥಗಳನ್ನು, ವೇದ ಅಧ್ಯಯನವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಯಾವುದೇ ಒಂದರಲ್ಲಿ ಪ್ರವೀಣರಾಗಬೇಕು ಅಂತ ಹೇಳಿದ್ರೆ ಅದನ್ನು ಮತ್ತೆ ಮತ್ತೆ ಓದಬೇಕು, ಮತ್ತೆ ಅದನ್ನು ಅಧ್ಯಯನ ಮಾಡಬೇಕು. ಸೊ ಹಾಗೆ ಇವ್ರು ಹೇಳ್ತಾರೆ, ಮೊದಲಿಗೆ ಈ ವೇದಜ್ಞಾನವನ್ನು ಬ್ರಹ್ಮದೇವರು 3 ಬಾರಿ, ಅದು ಕೂಡ ಭಾಗವತರ ಮುಂದೆ ಕೇಳ್ತೇವೆ, 3 ಬಾರಿ ಅವರು ಅಧ್ಯಯನ ಮಾಡಿದ್ರು. 1 ಸಲ, 2 ಸಲ, 3 ಸಲ ಅಧ್ಯಯನ ಮಾಡಿ ಈ ಕಡೆ ಈ ಒಂದು ಆಂಗಲ್ ಇಂದ ಆ ಒಂದು ಆಂಗಲ್ ಇಂದ ಎಲ್ಲ ಕಡೆ ಅವರು ಅನ್ವೇಷಣೆ ಮಾಡಿ ಅವರು ಇದರನ್ನು ಅನುಭವ ಈಗವಾಗಿ ಜ್ಞಾನವನ್ನು ತೆಗೆದುಕೊಂಡಿದ್ದಾರೆ. ಸೊ ಹಾಗೆ ಅವರು ಪ್ರೊಫೆಸರ್ ಇದರ ವೇದ ಜ್ಞಾನದಲ್ಲಿ, ಅವರಿಗಿಂತ ದೊಡ್ಡ ಅಧಿಕಾರಿ ಇಲ್ಲ. ಸೊ ಅವರಲ್ಲಿ ತೀರ್ಪು ಕೊಡ್ತಾರೆ, ನಾನಲ್ಲ, ನನ್ನ ಹಿಂದೆ ಭಗವಂತನ ಶ್ರೀಕೃಷ್ಣನಿದ್ದಾನೆ ಅಂತ. ಸೊ ಅವರು ಹೇಳೋ ಮಾತು ವೇದ ಪರಂಪರೆಯಲ್ಲಿ ಅವರು ಪರಮ ಅಧಿಕಾರಿ, ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹೇಳೋ ರೀತಿಯಲ್ಲಿ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಆಗ್ಲೇ ಅವರು ಬ್ರಹ್ಮ ಸಮಿತಿಯಲ್ಲಿ ಮೊದಲೇ ಹೇಳಿದ್ದಾರೆ. ಬ್ರಹ್ಮ ಸಮಿತಿ ಅಂತ ಇನ್ನೊಂದು ಗ್ರಂಥ. ಸೊ ಅಲ್ಲಿ ಹೇಳಿದ್ದು ಯಚ್ಚಕ್ಷುರೇಶ, ಅದು ಇನ್ನೊಂದು, ಇದು ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟೀಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ ಬ್ರಹ್ಮ ನಿಷ್ಕಲಂ ಅನಂತಮಶೇಷ ಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಇಲ್ಲಿ ಹೇಳೋದಿವರು ಈ ಭಗವಂತನ ಪ್ರಭೆ, ಬ್ರಹ್ಮಜ್ಯೋತಿ, ಅದರಿಂದ ಎಷ್ಟೆಷ್ಟೋ ಬ್ರಹ್ಮಾಂಡಗಳು ಬರ್ತಾ ಇದೆ. ಮತ್ತೆ ಅದರಲ್ಲಿ ಬೇರೆ 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 ರೀತಿಯ ಗ್ರಹಗಳು, ಅಲ್ಲಲ್ಲಿ ಬೇರೆ 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 ರೀತಿಯ ವಾತಾವರಣಗಳು, ಅಟ್ಮಾಸ್ಫಿಯರ್ಸ್ ಒಂದೇ ತರ ಇಲ್ಲ. ಇವಾಗ ನಮ್ಮ ಭೂಲೋಕದಲ್ಲೇ ಒಂದೇ ತರ ಇಲ್ಲ. ಒಂದು ಕಡೆ ವಿಪರೀತ ಮಳೆ, ಒಂದು ಕಡೆ ವಿಪರೀತ ಚಳಿ, ಇನ್ನೊಂದು ಕಡೆ ವಿಪರೀತ ಬಿಸಿಲು. ಇಲ್ಲೇ ಒಂದು ಲೋಕದಲ್ಲಿ, ಇನ್ನು ಬೇರೆ ಬೇರೆ ಲೋಕದಲ್ಲಿ ಹೇಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ವಾತಾವರಣ. ಸೊ ಇದು ಭಗವಂತನ ಮಾಡಿದ್ದು ತುಂಬಾ ವೈವಿಧ್ಯಮಯವಾದ ಸೃಷ್ಟಿ. ಯಾಕಂದ್ರೆ ಒಂದೇ ರೀತಿಯ ನಮ್ಗೆ ಇಚ್ಛೆಗಳಿಲ್ಲ ಜೀವಿಗಳಿಗೆ, ಬೇರೆ ಬೇರೆ ಸಾವಿರ ರೀತಿಯ ಇಚ್ಛೆಗಳಿದೆ. ಅದನ್ನ ಪೂರೈಕೆ ಮಾಡೋದಕ್ಕೆ ಸಾವಿರ ರೀತಿಯ ಜೀವಿಗಳು, ಸಾವಿರ ರೀತಿಯ ವಾತಾವರಣಗಳು ಭಗವಂತನ ಸೃಷ್ಟಿ ಮಾಡಿರ್ತಾರೆ.
ಸೊ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಇಲ್ಲಿ ಸ್ವರೋಚಿಷ ಅಂತ ಹೇಳೋ ಪದ ಇದು ಭಗವಂತನ ಬ್ರಹ್ಮಜ್ಯೋತಿ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಭಗವದ್ಗೀತೆಯಲ್ಲೂ ಭಗವಂತನ ಇದ್ರ ಬಗ್ಗೆ ಬ್ರಹ್ಮಣೋಹಿ ಪ್ರತಿಷ್ಠಾಹಂ ಅಂತ ಹೇಳಿದ್ದಾರೆ. ಆ ಬ್ರಹ್ಮಜ್ಯೋತಿಗೆ ನಾನೇ ಆಧಾರ, ನಾನೇ ಮೂಲ ಅಂತ ಹೇಳಿರೋದು, ಅದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕೊನೆಗೆ ಇಲ್ಲಿ ಒಂದು ಇದು ಯಾರದು ಬ್ಲ್ಯಾಕ್ ಸ್ಮಿತ್, ಯಾರು ಕಮ್ಮಾರ. ಸೊ ಅವರು ಸೃಷ್ಟಿ ಮಾಡೋ ರೀತಿಯಲ್ಲಿ ಭಗವಂತರು ಸೃಷ್ಟಿ ಮಾಡಿದ್ದಲ್ಲ. ನಾವೇನಾದ್ರೂ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ದೊಡ್ಡ ಕಾರ್ಖಾನೆ ಮಾಡ್ಬೇಕು. ಆ ಕಾರ್ಖಾನೆ ಮಾಡ್ಲಿಕ್ಕೆ, ಆ ಇಂಡಸ್ಟ್ರಿ ಮಾಡ್ಲಿಕ್ಕೆ, ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಎಷ್ಟೊಂದು ವ್ಯವಸ್ಥೆ ಮಾಡ್ಬೇಕು. ಹಾಗೆ ಭಗವಂತನು ಕೂಡ ಈ ಸೃಷ್ಟಿ ಮಾಡಿದ್ದ ಇಲ್ಲ. ಭಗವಂತನು ಈ ರೀತಿಯ ಮಾಡೋದು ಬೇಕಾಗಿಲ್ಲ. ಅವನು ಹೇಳೋದು ಅವನ ಒಂದು ಸಂಕಲ್ಪದಿಂದ, ಅವನ ಒಂದು ಇಚ್ಛೆಯಿಂದ ಎಲ್ಲವೂ ಕೂಡ ಆಗುತ್ತೆ. ಅವನು ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ. ಸ್ವಾಭಾವಿಕ, ಇವಾಗ ನಾನೇನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡಿದ್ಮೇಲೆ ಅದಕ್ಕೆ ಕೆಲಸ ಆಗ್ಲಿಕ್ಕೆ ನನಗೆ ಅಷ್ಟು ಶಕ್ತಿಗಳಿವ್ಯಾ, ನನಗೆ ಸೌಲಭ್ಯಗಳಿವ್ಯಾ, ಅದೆಲ್ಲ ನೋಡ್ಬೇಕು. ಮತ್ತೆ ಅದಕ್ಕೆ ಪ್ರಯತ್ನ ಪಡ್ಬೇಕು. ಒಂದು ಯೋಚನೆ, ಮತ್ತೆ ಪ್ರಯತ್ನ, ಮತ್ತೆ ಭಗವಂತನ ಅದು ಕೃಪೆ ಇದ್ರೆ ಆಗತ್ತೆ. ಇಷ್ಟಕ್ಕೆ ಇಷ್ಟೇ. ಅದು ಕೃಷ್ಣನಿಗೆ ಆತರ ಇಲ್ಲ. ಅವನ ಇಚ್ಛೆ, ಅವನ ಸಂಕಲ್ಪ ಬಂದ್ರೆ ಕಾರ್ಯಗಳು ಹಾಗೆ ಕಾರ್ಯಗತ. ಭಗವಂತನು ಹೇಳೋದು ಒಂದು ರೀತಿಯಲ್ಲಿ ಸೃಷ್ಟಿ ಆಗ್ಲಿ, ಅವನ ಇಚ್ಛೆ ಪಾಡಿದ್ರೆ ಸೃಷ್ಟಿ ಆಗತ್ತೆ. ಇನ್ನೇನು ಭಗವಂತನು ಹೀಗೆ ಇದೆ ಒಂದು ಇಂಡಸ್ಟ್ರಿನ ಓಪನ್ ಮಾಡ್ಬೇಕು, ಮತ್ತೆ ಅದನ್ನ ತಯಾರಿ ಮಾಡ್ಬೇಕು, ಅದೆಲ್ಲ ಅವಶ್ಯಕತೆ ಇದೆ. ಸೊ ಹೇಳ್ತಾರೆ ಭಗವಂತನದು ನಾನಾ ಶಕ್ತಿಗಳಿವೆ, ಚಿಂತೆ ಶಕ್ತಿಗಳಿವೆ, ಅದೆಲ್ಲವೂ ಹಾಗೆ ಕೆಲಸ ಮಾಡ್ತವೆ. ಭಗವಂತನ ಇಚ್ಛೆಯಿಂದ ಅವು ಪರಿಪೂರ್ಣವಾಗಿ ಕೆಲಸ ಮಾಡ್ತವೆ. ಈಗ ಇಲ್ಲಿ ತೋರಿಸ್ತಾ ಇರೋದಿಲ್ಲಿ ಭಗವಂತನು ಸೃಷ್ಟಿ ಆಗ್ಬೇಕು ಅನ್ಕೊಂಡ್ಮೇಲೆ ಬ್ರಹ್ಮದೇವರು ಅವರೆಲ್ಲ ನಂತರ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತೋಟಗಾರರಿಗೆ ಒಂದು ಹೋಲಿಕೆ ಮಾಡ್ತಾ ಇದ್ದಾರೆ ಅವರು, ಬ್ರಹ್ಮದೇವರಿಗೆ. ತೋಟದಲ್ಲಿರೋ ಮಾಲಿ, ತೋಟಗಾರ, ಅವರು ಇದನ್ನು ಸೃಷ್ಟಿ ಮಾಡೋದಿಲ್ಲ, ಬೀಜಗಳನ್ನ. ಬೀಜ ಯಾವಾಗಲೂ ಮೊದಲೇ ಇದೆ. ಅವರು ಬೀಜಕ್ಕೆ ಅನುಕೂಲವಾಗುವಂತ ಒಂದು ನೀರನ್ನು ಕೊಟ್ಟು, ಅದಕ್ಕೆ ಬೇಕು ಒಂದು ರಕ್ಷಣೆ ಕೊಟ್ಟು, ಮತ್ತೆ ಅದನ್ನ ಒಂದು ತೋಟವನ್ನು ಬೆಳೆಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು, ಈ ಜಗತ್ತಿನ ಲೋಕ ಸೃಷ್ಟಿಕರ್ತ ಬ್ರಹ್ಮದೇವರು, ಆದರೆ ಆ ಜೀವಿಗಳನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರಲ್ಲ, ಆತ್ಮ. ನಾವು ಮೂಲವಾಗಿ ಕೃಷ್ಣನ ಅಂಶ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಸೊ ಭಗವಂತನ ಅಂಶ ನಾವು ಈ ಬ್ರಹ್ಮದೇವರು ಸೃಷ್ಟಿ ಮಾಡಿರುವಂತ ಚೇತನ ಕಣಗಳಲ್ಲ. ನಾವು ಚೇತನ ಕಣಗಳನ್ನ ಯಾರು ಸೃಷ್ಟಿ ಮಾಡಕ್ ಆಗೋದಿಲ್ಲ. ನಾವು ನಿತ್ಯವಾಗಿ ಇದ್ದೇವೆ, ನಿತ್ಯವಾಗಿ ಭಗವಂತನ ಅಂಶಗಳಾಗಿದ್ದೇವೆ ನಾವು. ಸೊ ನಾವು ನಮ್ಮನ್ನು ಭಗವಂತನು ಈ ಒಂದು ಮಹತ್ತತ್ವಕ್ಕೆ ತಂದದ್ದು. ಈ ಮಹತ್ತತ್ವದಲ್ಲಿ ಮತ್ತೆ ಬ್ರಹ್ಮದೇವರು ನಮಗೆ ಬೇಕಾದ ದೇಹಗಳು ಈ ಪಂಚಭೂತದಲ್ಲಿ ತಯಾರಿ ಮಾಡೋದಷ್ಟೇ. ಆದರೆ ಅವರು ಈ ಬೀಜವನ್ನು ಸೃಷ್ಟಿ ಮಾಡೋದಲ್ಲ. ಸರ್ವಯೋನಿಷು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಗೀತೆಯಲ್ಲಿ ಕೃಷ್ಣ ಹೇಳೋದು, ಎಲ್ಲ ಜೀವರಾಶಿಗಳು ಎಷ್ಟಿದೆ ಎಲ್ಲವಕ್ಕೂ ಆ ಬೀಜ ಕೊಡುವ ತಂದೆ ನಾನೇ. ಆಸಾಂ ಮಹದ್ಯೋನಿ ಬ್ರಹ್ಮ ಬೀಜ ಪ್ರದಾಪಿತ. ಸೊ ಆ ಬೀಜ ಕೊಡುವಂತವನು ಕೃಷ್ಣನೇ. ಸೊ ಬೀಜವನ್ನು ಸೃಷ್ಟಿ ಮಾಡೋದು ಯಾರಿಗೂ ಸಾಧ್ಯ, ಬ್ರಹ್ಮದೇವರು ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುತ್ತೆ. ತೋಟದ ಮಾಲಿಯೊಬ್ಬ ನೀರೆರೆಯುವ ಮೂಲಕ ಹೇಗೆ ಗಿಡಬಳ್ಳಿ ಮರಗಳನ್ನು ಬೆಳೆಸುವನೋ ಹಾಗೆ ಬ್ರಹ್ಮನು ಬೀಜವನ್ನು ಮರವಾಗಿ ಬೆಳೆಸಬಲ್ಲನು. ಎಸ್, ಓಕೆ, ಇವತ್ತಿಗೆ ನಿಲ್ಸೋಣ ಅನ್ಸುತ್ತೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಯಾರಿಗೂ ಪ್ರಶ್ನೆ